ಭಕ್ತಿಯೋ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋ ಅಂಬಿಕಾದುದ ವಿಘ್ನರಾಜನ ಹಿಡಿದು ಸೌದುರಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜ ಜನವಾಡಿಯರ ಪಾದ ಅಂಬುಜಗೆ ಬಡಬಡದ ಹಳ್ಳಿಮಾಯಿಗದ ಅಮೃತ
ದೇವೇಂದ್ರ ಮಹಾಪ್ರಭು ಹಾಗೆಂದುಕೊಳ್ಳಬಹುದು. ನಮ್ಮಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ. ಮೂರು ಲೋಕಗಳಲ್ಲಿ ಶ್ರೇಷ್ಠವಾದುದೇ ಸ್ವರ್ಗಲೋಕ. ಅಲ್ಲಿಯ ಅಧಿಕಾರಿಯಾದಂತಹ ಈ ದೇವೇಂದ್ರ ಅರ್ಥಾತ್ ಇವರಿಗೆ ಹಲವು 10 ನಾಮಗಳು. ದೇವೇಂದ್ರ, ಸುರೇಂದ್ರ, ಸುರಪಾಲ. ಹಿಂದೊಮ್ಮೆ ದಾನವರು ಹಾಗೂ ದೇವಾದಿಗಳಿಗೆ ಸಮುದ್ರ ಮಥನವಾಯಿತಂತೆ. ಆ ಸಂದರ್ಭದಲ್ಲಿ ಅಮೃತವು ಉಕ್ಕೇರಿ ಬಂದಾಗುವಾಗ ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷದಿಂದ ಸುರಪಾಲನಾದ ನಾನು ಸುರವನ್ನು ಪಾಲನ ಮಾಡಿದ್ದೇನೆ. ಆದ್ದರಿಂದ ಸುರಪಾಲನೆಂದು ಅಭಿನಾಮದಿಂದ ಬೆಳಗುತ್ತಿದ್ದೇನೆ. ಅಷ್ಟು ಮಾತ್ರವಲ್ಲ, ನಮ್ಮ ಈ ದೇವಲೋಕದಲ್ಲಿ ಅಷ್ಟ ದಿಕ್ಪಾಲಕರು ಮೆರೆಯುತ್ತಿದ್ದಾರೆ. ವರುಣ, ವಾಯು, ಕುಬೇರ, ನಿರುತಿ ಮೊದಲಾದ ನಮ್ಮ ಈ ಅಷ್ಟ ದಿಕ್ಪಾಲಕರಲ್ಲಿ ಅವರುಗಳು ಅವರವರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಸಾಲದೆಂಬಂತೆ ನಮ್ಮ ಈ ಸಭಾಸದನವನ್ನು ಪ್ರವೇಶಿಸಿದಾಗ ರಂಭಾದಿ ತರುಣಿಯರು ಸಂಭ್ರಮದಿಂದ ನರ್ತಿಸುತ್ತಾ ಇದ್ದಾರೆ. ಈ ನರ್ತನವನ್ನು ನೋಡುವಾಗ ನಮ್ಮ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತದೆ. ಅಷ್ಟು ಮಾತ್ರವೇ ನಮ್ಮ ಈ ಸುರಲೋಕದಲ್ಲಿ ಅದೆಷ್ಟು ಸುಖ ಭೋಗ್ಯ ಭಾಗಗಳು ನಮ್ಮ ಈ ಸುರಲೋಕದಲ್ಲಿ ಮೆರೆಯುತ್ತಾ ಇದೆ. ದೇವೇಂದ್ರನಿಗೆ ವಾಹನವಾಗಿ ಐರಾವತ, ಆಯುಧವಾಗಿ ವಜ್ರಾಯುಧ. ಅಷ್ಟು ಮಾತ್ರ ಸಾಲದೆಂಬಂತೆ ನಮ್ಮ ಈ ಸುರಲೋಕದಲ್ಲಿ ಕುಬೇರನೇ ನಮ್ಮ ಈ ಸುರಲೋಕದಲ್ಲಿ ವಾಸಿಸುತ್ತಾ ಇದ್ದಾನೆ. ಇದನ್ನೆಲ್ಲ ಕಂಡಾಗುವಾಗ ದಾನವರು ನಮ್ಮ ಈ ಸ್ವರ್ಗಲೋಕಕ್ಕೆ ಬರುತ್ತಾ ಇದ್ದಾರೆ. ಆದ್ದರಿಂದ ಕೇಳಿದಿರೇ
ಇರುವಂತ ಈ ಸುಖ ಸಂಪತ್ತನ್ನು ಕೊಳ್ಳೆ ಹೊಡೆಯಲಕ್ಕೋಸ್ಕರ ಆ ದಾಯಾದ್ಯ ಮತ್ಸರದಿಂದ ಆ ದಾನವರು ಇಲ್ಲಿಗೆ ಆವಾಗವಾಗ ಬಂದು ನಮ್ಮನ್ನು ಬಾಧಿಸುತ್ತಾನೆ ಇರುತ್ತಾರೆ. ಆ ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷದಿಂದಲೋ ಏನೋ ಎಂಬಂತೆ ಬಂದಂತಹ ದಾನವರಿಗೆ ಸರಿಯಾದ ತಕ್ಕುದಾದ ಶಿಕ್ಷೆಯನ್ನು ನಾವು ವಿಧಿಸಿದ್ದೇವೆ. ಆದರೆ ಇನ್ನು ಮುಂದೆ ನಮ್ಮ ಈ ಸ್ವರ್ಗಲೋಕಕ್ಕೆ ದಾನವರು ಇಲ್ಲಿಗೆ ಬಂದರೆ ಏನು ಮಾಡುತ್ತೀರಿ? ಸುರಲಾಲ ಸುರಬಲ, ನಮ್ಮ ಈ ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳಲ್ಲಿ ಅತಿ ಶ್ರೇಷ್ಠವಾದ ನಮ್ಮ ಈ ಸುರಲೋಕ ವ್ಯಕ್ತಿಗೆ ತಲೆಯಷ್ಟು ಪ್ರಾಮುಖ್ಯವೋ ಅದೇ ರೀತಿಯಲ್ಲಿ ಮೂರು ಲೋಕಗಳಲ್ಲಿ ಅತಿ ಉನ್ನತವಾದ್ದು ನಮ್ಮ ಈ ನಾಕಲೋಕವಾಗಿದೆ. ನಮ್ಮ ಈ ನಾಕಲೋಕದಲ್ಲಿರುವಂತಹ ಸಂಪತ್ತುಗಳಾದ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಉಚ್ಚೈಶ್ರವಸು ಮೊದಲಾದಂತ ವಸ್ತುಗಳ ಮೇಲೆ ದುಷ್ಟರಾದಂತ ದುರುಳರು ಆಸೆಯನ್ನಿರಿಸಿ ಹರನಿಂದಲೋ ಅಜನಿಂದಲೋ ಅಜೇಯವೆನಿಸಬಹುದಾದಂತಹ ವರಬಲವನ್ನು ಪಡೆದು ಈ ಮೊದಲು ಇತ್ತ ಅಭಿಯೋಗ ನಡೆಸಿದ್ದಾರೆ. ಮಾತ್ರವಲ್ಲ, ಆ ವರವೇ ಶಾಪವಾಗುವಂತೆ ಅವರು ಯಾರು ಉಳಿಯಲಿಲ್ಲ. ಆದರೆ ಇನ್ನು ಮುಂದೆ ಅಂತಹ ದುರುಳರು ಇತ್ತ ಧಾವಿಸಿದರೆ ಮೂರು ಮೂರ್ತಿಗಳ ಕರುಣೆಯಿಂದ ಹಾಗೂ ಆದಿಮಾಯೆಯ ಕೃಪಾ ಕಟಾಕ್ಷದಿಂದ ಬಂದಂತಹ ದುರುಳರನ್ನು ತಮಗೆ ಇರುವಂತ ಸ್ಥಿರಭಟ್ಟವನ್ನು ಉಳಿಸಿಕೊಡುತ್ತೇನೆ.
ವಿನಯವಾಗಿ ನಮಸ್ಕಾರವಯ್ಯ. ನಿತ್ಯ ನೂತನವೂ ಸನಾತನವೂ ಆದಂತಹ ಈ ದೇವಲೋಕದ ಸೌಭಾಗ್ಯದ ಮಗ ದೊರಕಬೇಕಿದ್ದರೆ ಭಕ್ತಿಯೇ ಮುಖ್ಯವಾದ ದಾರಿಯನ್ನು ತಿಳಿದಂತಹ ನಾವು ಮೂರು ಮೂರ್ತಿಗಳನ್ನು ಸತ್ಯ ಧರ್ಮಗಳನ್ನು ಬಿಡದೆ ಅನನ್ಯ ಭಕ್ತಿಯಿಂದ ಭಜಿಸಿ ಮೆಚ್ಚಿಸಿ ಈ ನಾಲ್ಕದ ಸಿರಿ ಸಂಪತ್ತನ್ನು ಪಡೆದಿದ್ದೇವೆ. ಆದರೆ ಮಾತ್ರ ಇದನ್ನು ಅಸುರರಿಗಿದನ್ನು ತಿಳಿದುಕೊಳ್ಳುವ ಬುದ್ಧಿಶಕ್ತಿ ಇಲ್ಲದೆ ಪದೇ ಪದೇ ನಮ್ಮ ಈ ಸ್ವರ್ಗಲೋಕಕ್ಕೆ ತಾಳಿಡುತ್ತಾರೆ. ಈ ಹಿಂದೆ ಬಂದವರು ಯಾರೂ ಉಳಿದಿಲ್ಲ. ಆ ತ್ರಿಮೂರ್ತಿಗಳ ಕರುಣೆಯಿಂದ ಕೆಲವರನ್ನು ಓಡಿಸಿದ್ದೇವೆ, ಕೆಲವರನ್ನು ಕೊಂದಿದ್ದೇವೆ. ಇನ್ನು ಯಾಕೆ ಭಯ? ಎಲ್ಲಾದರೂ ರಕ್ಕಸರ ಬಂದು ಈ ಸ್ವರ್ಗಲೋಕವನ್ನು ಅಧಿಕಾರ ಪಟ್ಟರೆ ಏನು ಮಾಡುವಿರಿ? ನಮ್ಮಲ್ಲಿ ಕೇಳುವಂತಹ ಪ್ರಶ್ನೆ. ಇಂದ್ರ, ಭಯ ಪಡಬೇಕಾದ ಅಗತ್ಯ ಏನಿಲ್ಲ. ನಾವಿದ್ದೇವೆ. ಮೂರು ಮೂರ್ತಿಗಳ ಕರುಣೆ ನಮ್ಮ ಮೇಲೆ ಇದ್ದುದರಿಂದ ಈ ಪಟ್ಟವನ್ನು ನಿನಗೆಸ್ತೇವೆ ಅಂತ ಬಹಳ ಸಂತೋಷವಾಯಿತು. ನಿಶ್ಚಯ ಸಂಗರದೊಳಗೆ ಕಳೆಗಳು ನಿಜಯ ಸಂಗರದೊಳಗೆ ಹಳರಗಡೆಯು ನಾಮ ಗೆಲ್ಲಿರಿದಿಲ್ಲ. ಹಳರಗಡೆಯು ನಾಮ ಗೆಲ್ಲಿರಿದಿಲ್ಲ. ಕಳಿದ ನಮನ ಕರುಣನುಳು ಸುಮಲಸರೇ, ನಿಮ್ಮ ವೀರವಾಣಿಯ ವಾಕ್ಯವನ್ನು ಕೇಳಿದವಾಗ ನನ್ನ ಮನಸ್ಸಿಗೆ ಅದೆಷ್ಟೋ ಸಂತೃಪ್ತಿಯಾಯ್ತು. ಇಲ್ಲಿಗೆ ಆವಾಗ ಕಳ್ಳರು ಬಂದರೆ ಇನ್ನು ಮುಂದೆ ಬಂದಂತಹ ಆ ದಾನವರನ್ನು ನಾವು ಬಡಿದು ಓಡಿಸುತ್ತೇವೆ. ನಿಮ್ಮ ವೀರವಾಣಿಯ ವಾಕ್ಯವನ್ನು ಕೇಳಿ ಬಹಳ ಸಂತೋಷವಾಯಿತು. ಅದೇನೇ ಇರಲಿ, ನಮ್ಮ ಇಲ್ಲಿಗೆ ಬಂದಂತಹ ಆ ಕಳ್ಳರನ್ನು ನೀವು ಬಡಿದೋಡಿಸ್ತೀರಿ. ಆ ನಳಿನ ನಾಮದ ದಯವು ನಮಗೆ ಯಾವತ್ತೂ ಇದೆ ಎಂಬುದನ್ನು ಸತ್ಯವಾಗಿ ನಾವು ನಂಬಿದವರು. ಸುರಪಾಲಾದಿಗಳೇ, ನಮಗೆ ಇನ್ನೊಂದು ಕೆಲಸ ಬಾಕಿ ಇದೆ. ಅತ್ತ ಕಡೆ ತೆರಳಬೇಕಾಗಿದೆ. ಗಂಗಾ ಯಮುನಾ ಸರಸ್ವತಿ ಸಂಗಪದಿ ಯಮುನಾ ಸಂಗಮದಿ ನೆರವೇರಲಿರುವಂತ ವರದತ್ರಯ ಪುರಗರ ನೈತಗ ಅರ್ಜಿಬ ಬಗೆಗ ಪುರಗರ ನೈತಗ ಗಂಗಾ ಯಮುನಾ ಸರಸ್ವತಿ ಸಂಗಮದಿ
ಸತ್ರಹ ಯಾಗವನ್ನು ಮಾಡುತ್ತಾರಂತೆ. ಅರ್ಥಾತ್ ಯಾರು ಬೇರಾರು ಅಲ್ಲ, ಮತ್ತೆ ಆ ಪರಮೇಶ್ವರನ ಸಮ್ಮುಖದಲ್ಲಿ ನಡೆಯುವಂತಹ ಆ ಯಾಗ. ಆ ಯಾಗದ ಕರೆಗೆ ಹೋಗೊಟ್ಟು ನಾವು ಅತ್ತ ಕಡೆ ಹೋಗಬೇಕಾಗಿದೆ. ಅಲ್ಲಿ ನಡೆಯುವಂತಹ ಆ ತ್ರಿವೇಣಿ ಸಂಗಮದಲ್ಲಿ, ಗಂಗಾ ಯಮುನಾ ಸರಸ್ವತಿ ನಡೆಯುವಂತಹ ಆ ತ್ರಿವೇಣಿ ಸಂಗಮದಲ್ಲಿ ನಾವು ಆ ಯಾಗಾದಿಗಳಿಗೆ ನಾವೆಲ್ಲರೂ ಒಟ್ಟುಗೂಡಿ ಅತ್ತ ಕಡೆ ತೆರಳೋಣ. ಶಂಕರ ಜಸಿಧರ ಗಿರಿಧರ ಶಂಕರ ಜಸಿಧರ ಗಿರಿಧರ ಶಂಕರ ಜಯ ಜಯ ನಮೋ ಶಿವ ಶಂಕರ ಬಂದಿಲೆ ಸುಮನದರು ಸಗಲರು ಎಲ್ಲರೂ ಒಟ್ಟುಗೂಡಿದ್ದೀರಿ. ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಸ್ಥಾನದಲ್ಲಿ, ಈ ತ್ರಿವೇಣಿ ಸಂಗಮದಲ್ಲಿ ಮರೀಚಿ ಬ್ರಹ್ಮರ ಆದೇಶದಂತೆ ವರುಣದೇವನ ನೇತೃತ್ವದಲ್ಲಿ ಕೈಗೊಂಡಂತಹ ಈ ಸತ್ರ, ಈ ಯಾಗಕ್ಕೆ ಎಲ್ಲರೂ ಬಂದಿದ್ದೀರಿ. ಇಂದ್ರಾದಿಗಳಾದಂತಹ ನೀವು ಕೈಗೂಡಿದ್ದೀರಿ. ಮನು ಮುನಿಗಳು ಎಲ್ಲರೂ ಕೂಡ ಬಂದು ನೆರೆದಂತಹ ಈ ಸಂದರ್ಭದಲ್ಲಿ ಇದೊಂದು ಜ್ಞಾನ ಸತ್ರ ಎಂದ್ರೆ ತಪ್ಪಲ್ಲ. ಜ್ಞಾನಿಗಳು ಇದ್ದಾರೆ, ಜಿಜ್ಞಾಸುಗಳು ಇದ್ದಾರೆ. ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೊಂದು ಪರಿಹಾರ ಕಂಡು ಹಿಡಿಯಬೇಕು ಎಂಬ ಈ ಉದ್ದೇಶದಿಂದ ಲೋಕೋದ್ಧಾರಕ್ಕಾಗಿ ನಡೆಯುವಂತಹ ಈ ಜ್ಞಾನ ಸತ್ರಕ್ಕೆ ಎಲ್ಲರೂ ಬಂದಿದ್ದೀರಿ. ನನ್ನನ್ನು ಅಧ್ಯಕ್ಷ ಪೀಠದಲ್ಲಿ ಕೊಳ್ಳಿರಿಸಿದ್ದೀರಿ. ಇನ್ನು ಮುಂದೆ ನಡೆಯುವಂತಹ ಯಾವತ್ತೂ ಕಾರ್ಯಕಲಾಪಗಳಿಗೆ ನಾನು ಜವಾಬ್ದಾರನಾಗಿರುತ್ತೇನೆ. ಸಭೆ ಯಜ್ಞ ಸಾಂಗವಾಗಿ ನಡೆಯಲಿ. ಸಂತಾನಿ
ರಗಿದುದು ಸದಾ ಶಿವರು ಏಳಾದಿರುವುದಿಗರು ಹಾಗಾಗಿ ಹೋಯಿತು ನನ್ನ ಪರಿಸ್ಥಿತಿ. ಈ ಸತ್ರದಲ್ಲಿ ಆಗುವಂತಹ ಈ ಸಿಂಹ ಕ್ಷೇತ್ರದ ಈ ಸತ್ರದಲ್ಲಿ ಕಾರ್ಯಕ್ರಮ ಇದಕ್ಕೆ ನನ್ನ ಯೋಗ್ಯತೆಯನ್ನು ಅನುಸರಿಸಿ ಆಮಂತ್ರಣಕ್ಕೆ ಹೋಗೊಟ್ಟು ಓಡಾಡಿಕೊಂಡು ನಾನು ಈ ಕಡೆಗೆ ಬಂದರೆ 30 ಕೋಟಿ ದೇವತೆಗಳಿಂದ ಆವೃತವಾಗಿ ಇರುವಂತಹ ಸುರದವೇ ಸಿದ್ಧ ಸಾಧ್ಯ ಕಿನ್ನರ ಕಿಂಪುರುಷ ಮೊದಲಾದವರೇ ಸೇರಿದಂತಹ ತುಂಬಿದ ಸಭೆ, ಮನುಮುನಿಗಳು ಸೇರಿದಂತಹ ಸಭೆ, ಅವರಿವರಿದ್ದೇನು ಸಮಸ್ತ ವಿದ್ವಜ್ಜನ ಪರಿವೇಷ್ಟಿತವಾದಂತಹ ಸಭಾ ಮಧ್ಯದಲ್ಲಿ ನನ್ನ ಪರಾಣವಾಗುವ ಕಾಲಕ್ಕೆ ಪ್ರತಿಯೊಬ್ಬರೂ ಕೂಡ ಓಡಾಡಿ ಬಂದು ಬೆನ್ನು ಬಗ್ಗಿ ಶಿರತಕ್ಕಿ ಸಾಷ್ಟಾಂಗ ನಮಸ್ಕರಿಸುವುದರ ಮೂಲಕ ನನ್ನನ್ನು ಸತ್ಕರಿಸಿದರು, ನನ್ನನ್ನು ಗೌರವಿಸಿದರು. ಸಂತೋಷ ಆಯಿತು. ಹಾಗೆಂದು ಒಮ್ಮೆ ಸಭೆಯತ್ತ ದೃಷ್ಟಿ ಹಾಯಿಸಿದಾಗ ಹೇಳಿಲ್ಲ, ಬಹುಶಃ ಹೀಗಿರ್ಬೇಕು. ಅಧ್ಯಕ್ಷ ಸ್ಥಾನದಲ್ಲಿ ಮಂಡಿಸಿದಂತಹ ನಾನು ಈಶ ತಾನೆಂದೆಂಬ ಗರ್ವ ಇವನಿಗೆ ಇರುವ ಕಾರಣದಿಂದಾಗಿ ಇವ ಹೇಳಿಲ್ಲ. ಬೇಡಪ್ಪ, ಹೇಳ್ಬೇಕಂತಲ್ಲ, ಹೇಳದಿದ್ದರೂ ಒಬ್ಬರನ್ನು ಗೌರವಿಸುವುದಕ್ಕಾಗುವುದಿಲ್ವೇ? ಹೇಳದಿದ್ದರೂ ಕೂಡ ಮಾತಿನಿಂದ ಉಚಿತವಾದಂತಹ ವಚನಗಳನ್ನು ಆಡಿದ್ರೆ ಹೇಳುವುದಕ್ಕೇನು ಕೊರತೆ? ಬೇಡ ಮಾವ ಬಂದ್ರು ಆರಾಮವ, ಹೀಗೆ ಕೇಳುವುದಕ್ಕೂ ಇವನನ್ನು ಹೊತ್ತು ತಿರುಗುವ ಎತ್ತು ಇವನ ನಾಲ್ಕಗೆ ಒಂದು ಮುಗುಳುಂದಾಗುವುದು. ಇಷ್ಟ ಆಗ್ತಿದ್ರೆ ನನಗೆ ಸಮಾಧಾನ ಇತ್ತು. ಅದಾವುದೂ ಇಲ್ಲ, ಹೇಳೂ ಇಲ್ಲ, ಮಾತಾಡಲೂ ಇಲ್ಲ, ಒಂದು ಮುಗುಳುದಾಗೆ ಈಗ ನನಗೆ ಆಗುದು. ನಾನೇ ಕೆಟ್ಟ ಯಾಕೆ ಸ್ವರದಿ ನುಡಿಗೆ ಮರುಳಾಗಿ ಮರುಳಾಗಿ ಮುಡಿಗೇನ ಮರುಳಾಗಿ ತರಳೆಯರು ತರಳೆಯನು ಕೊಟ್ಟೆ ಕೋಡಗದ ಕೈಯ ಮಾಲೆಯ ಕೊಟ್ಟ ಪರಿಗಿಸಲು ಕೋಡಗನ ಕೈಯ ಮಾಲೆಯ ಕೊಟ್ಟ
ಕಡೆನ ಬದುಕು ಸರದಿಯ ಸರ ಈಶನಿಗೆ ಅಂದ ಗತಿಯನ್ನು ಕಾಣಿಸುತ್ತಿದ್ದೆ. ನನ್ನ ತರಳೆಯ ಪ್ರಕರಣದಲ್ಲಿ ಒಮ್ಮೆಗೆ ರೋಷದಿಂದ ಎದ್ದು ಮುಂದಡಿಯುವಾಗ ನನ್ನ ಜನಕನಾದಂತಹ ಬ್ರಹ್ಮ ಸನಿಹಕ್ಕೆ ನನ್ನನ್ನು ಕರೆದು, ಮಗನೇ, ಈ ರೀತಿಯಾಗಿ ದುಗುಡುವುದು ನಿನ್ನ ದುಡುಕು ಸರಿಯಲ್ಲ, ಹೀಗೆ ಎಚ್ಚರಿಸಿ ಆದದ್ದೇನೋ ಆಗಿ ಹೋಯಿತು, ತರಳೆಯನ್ನು ಅವನಿಗೆ ಕೊಡು. ಹೀಗೆ ತಂದೆಯವರ ಮಾತಿಗೆ ಮರುಳಾಗಿ ತರಳೆಯನ್ನೀತನಿಗೆ ಕೊಟ್ಟದು ನನ್ನ ಮರುಳಾಟವಾಗಿ ಹೋಯಿತು. ಯಾಕೆ ಇವ ಬಂದು ಶುಭ್ರ ಇದ್ದಾನೆ, ಸ್ನಾನ ಇಲ್ಲ, ಜಪಾನುಷ್ಠಾನ ಮಾಡಲೇ ಇಲ್ಲ. ಇವನಿಗೆ ನಮ್ಮ ಅಲ್ಲಿ ಧರಿಸುವಂತಹ ಒಳ್ಳೊಳ್ಳೆಯ ಆಭರಣಗಳಿವೆಯೋ, ಮೈಗೆ ಪೂಸಿಕೊಳ್ಳುವುದಕ್ಕೆ ಸುಗಂಧ ದ್ರವ್ಯಗಳಿವೆಯೋ, ಅದಾವುದು ಕೂಡ ಇಲ್ಲ. ಸ್ಮಶಾನದ ಭಸ್ಮವನ್ನು ತಂದು ಮೈ ತುಂಬ ಲೇಪಿಸಿಕೊಳ್ತಾನೆ. ಉಡುವುದಕ್ಕೆ ಚರ್ಮ, ಧರಿಸುವುದಕ್ಕೆ ಹಾವು. ಇಷ್ಟು ಮಾತ್ರ ಅಲ್ಲ, ಮೈಯೆಲ್ಲ ಭಸ್ಮ. ಇವನ ಹತ್ತಿರ ಹೋಗುವಂತಹ ವ್ಯಕ್ತಿಗಳು ಯಾರು? ಇವನನ್ನು ಶಂಭೋ, ಶಂಕರ, ಮಹಾದೇವ ಬಹಳ ಅಜ್ಞಾನ ದೈವ ಇವ. ಆದ್ದರಿಂದ ಇವನ ಹತ್ತಿರ ಹೋಗ್ತಾರೆ, ಸುಲಭದಲ್ಲಿ ಕರೆದಾಗ ಹೋಗ್ತಾನೆ ಇವ. ಅಂತಹ ದುರಾತ್ಮನಿಗೆ ಅಯ್ಯೋ ಸಂಕಟ, ನನ್ನ ಮಗಳೇ ಹೇಗೆ ಸಹಿಸ್ತಾಳ ಇವನೊಂದಿಗೆ ಜೀವನವನ್ನು ನಡೆಸುವುದಕ್ಕೆ? ಅದಲ್ಲ, ಇಂಥವನನ್ನು ದೇವರನ್ನು ತರಲ್ಲ. ಇವನನ್ನು ವಸುದೆಗೆ ಶ್ರೇಷ್ಠವಾದಂತಹ ದೈವ ಅನ್ನುತ್ತಾರೆ. ಯಾಕೆ? ಅವರಿಗೆ ಸಂಸ್ಕಾರವೇ ಅಷ್ಟು, ಅವರ ಸಂಸ್ಕಾರ ಅಷ್ಟೇ ಇರುವ ಕಾರಣ ಇವನನ್ನು ಅವರು ಗುರುತಿಸಿಕೊಂಡಿದ್ದಾರೆ. ಯಾಕೆ? ಸಮಾನ ಶೀಲೇಶು ವ್ಯಸನೇಶ ಸತ್ಯಂ ಎಂಬಂತೆ ಇವನಿಗೂ ಅವರಿಗೂ ಶೀಲ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಒಂದೇ. ಇಂತಹ ಈ ಸಭೆಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ, ಒಂದು ಕ್ಷಣವೂ ಇರಲಾರಿ. ಈ ಸಭೆಗೆ ಧಿಕ್ಕಾರ. ನೀವ್ಯಾರು ಹೆದರಬೇಕಾದ್ದಿಲ್ಲ, ಎಲ್ಲರೂ ಕುಳಿತುಕೊಳ್ಳಿ. ಇದು ಯಾಗಶಾಲೆ. ಅಧ್ಯಕ್ಷ ನಾನಾಗಿರುವಾಗ ದಕ್ಷರ ಆಣತಿ ಏನೂ ಇಲ್ಲಿ ನಡೆಯೋದಿಲ್ಲ. ನನ್ನ ಮಾವನೆಂಬ ಮಾತ್ರಕ್ಕೆ ನಾನಿವನನ್ನು ಗೌರವಿಸಬೇಕಿತ್ತು ಎಂಬಂತಹ ಆಕ್ಷೇಪ ಕೇಳಿ ಬಂತು. ಗೌರವಿಸ್ತಿದ್ದೆ ಯಾವಾಗ? ನೀವೆಲ್ಲರೂ ಬಂದಿರಲ್ಲ, ನಿಮ್ಮನ್ನು ನಾನು ಮಾತಾಡಿಸಿದೆ. ಆಗಲೇ ಇವ ಒಂದು ಆಸನದಲ್ಲಿ ಅಲಂಕರಿಸುತ್ತಿದ್ದರೆ ಮಾವನನ್ನು ನಾನು ಮಾತಾಡಿಸ್ತಿದ್ದೆ, ಗೌರವಿಸ್ತಿದ್ದೆ. ಅಧ್ಯಕ್ಷ ಪೀಠವನ್ನೇರಿ ಸಭೆಯ ಕಾರ್ಯಕಲಾಪಗಳು ಪ್ರಾರಂಭವಾದ ಮೇಲೆ ತಡವಾಗಿ ಬಂದಂತಹ ಈ ದಕ್ಷನನ್ನು ಮಾವನೆಂದು ನಾನು ಗೌರವಿಸಬೇಕು. ಸ್ನಾನ ಇಲ್ಲ, ಜಪ ಇಲ್ಲ, ಅನುಷ್ಠಾನ ಇಲ್ಲ, ಸ್ಮಶಾನ ನನಗೆ ಮನೆಯಾಗಿದೆ. ಅಸುರರತಿ ಪಾಷಂಡಿಗಳು ವಸುಧೆಗೆ ಅಗ್ಗದ ದೈವ ನಾನು ಎಂಬಂತೆ ಕೊಂಡಾಡ್ತಾರೆ ಎಂಬಿತ್ಯಾದಿ ಆಕ್ಷೇಪಗಳು ಕೇಳಿ ಬಂತು. ಒಂದೇ ಒಂದು ಪ್ರಶ್ನೆ ನನ್ನದು, ಒಂದು ವೇಳೆ ಇವ ಬಂದಾಗ ನಾನು ಇಳಿದು ಇವನನ್ನು ನಮಸ್ಕರಿಸಿ ಗೌರವಿಸುತ್ತಿದ್ದರೆ ನಾನು ಪಾಷಂಡಿಗಳ ದೈವ ಅಲ್ಲ, ನಾನು ಅಗ್ಗದ ದೈವ ಅಲ್ಲ. ಸರಸಿಜಾಸರನೆಂದ ನುಡಿಗೆ ಇವ ಮರುಳಾಗಿ ತರಳೆಯನ್ನು ನನಗೆ ಕೊಟ್ಟುದಲ್ಲ. ಈ ಯಾವ ಆಕ್ಷೇಪಗಳು ಬರುತ್ತಿರ್ಲಿಲ್ಲ. ಅಂದ್ರೆ ಇದು ಕೈಲಾಗದವ ಮೈ ಪರಚಿಕೊಂಡ ಎಂಬಂತೆ ಗಾದೆ. ಏನೇ ಆಗಲಿ, ದಕ್ಷ ಈ ಸಭೆಯಲ್ಲಿ ಇಲ್ಲದೆ ಇದ್ರೆ ಈ ಜ್ಞಾನ ಸತ್ರ ನಡೆಯುವುದಿಲ್ವೇ? ನಡೆಯುತ್ತದೆ. ದಕ್ಷನಿಂದ ಬರುವಂತಹ ಯಾವತ್ತು ಕಂಟಕಗಳಿಗೆ ನಾನು ತಲೆ ಕೊಡ್ತೇನೆ. ಯಾಗ ಮುನ್ನಡೆಯಲಿ, ಯಾಗ ಮುನ್ನಡೆಯಲಿ.
ಸನ್ನಿಹಿತರು ತೀರ್ಥರೂಪರ ಕರೆದು ಹೇಳಿದ್ದೇನು, ಮಗಳೇ ಯಾಕಾಗಿ ಚಿಂತೆ? ಈ ಚಿಂತೆಯ ಕಾರಣವನ್ನು ಹೇಳಿದಾಗ ಸಮಯ ಕಾಲಾಂತರವು ಕಳೆದು ಹೋಗಿದೆ. ಇದನ್ನು ಸೇಡನ್ನು ತೀರಿಸುವುದಕ್ಕೆ ಈಗ ಸಮಯ ಬಂದೊದಗಿದೆ. ಯಾಕೆ ಗೊತ್ತು? ವರಪ್ರಜಾಧೀಶ್ವರರಿಗೆ ಈಶ್ವರ ಎನ್ನುತ್ತ ನನಗೆ ಪಟ್ಟವನ್ನವರು ಯಾವಾಗ ಅನುಗ್ರಹಿಸಿದ್ರು, ಯೋಗ ಬೇರೆ ಯೋಗ್ಯತೆ ಬೇರೆ. ಯೋಗ ಎಲ್ಲರಿಗೂ ಇರ್ತದೆ ಅಂತ ತಿಳ್ಕೊಳ್ಳಿ. ಯೋಗ್ಯತೆ ಇದ್ದವನಿಗೆ ಅದನ್ನು ಪಡೆಯುವುದ ಅರ್ಹತೆ, ಆ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಅರ್ಹ. ನನಗೆ ಯೋಗ್ಯತೆ ಉಂಟು. ಆದ್ದರಿಂದ ಪ್ರಜಾಧೀಶ್ವರರಿಗೆ ಈಶ್ವರ ಎಂಬಂತಹ ಪಟ್ಟವನ್ನು ಪಡೆಕೊಂಡಂತಹ ನಾನು ಇನ್ನೂ ಸಾಧನೆ ಮಾಡಬೇಕು. ಸಾಧನೆ ಮಾಡುವುದಕ್ಕೆ ಮುಂಚಿತವಾಗಿ ಗುರುಗಳಾದಂತಹ ಬೃಹಸ್ಪತಿಯನ್ನು ಒಂದು ದಿವಸ ಬೃಹಸ್ಪತಿಯರು ಕರೆಸುತ್ತಿದ್ದನು ದಕ್ಷಿಣ ಸ್ವರಕ್ಕೆ. ಚಂದನಿದಗಳದ ಹಿಂದ್ಯವ ಅದಿರುವೆ, ಚಂದನಿದಗಳದ ಹಿಂದ್ಯವ ಅದಿರುವೆ. ನಿಂತಗದಲಂತರವರು ಶೀಘ್ರವಾಗಿ ನಿಮ್ಮನ್ನು ಬರಹ ಮಾಡುವುದಕ್ಕೆ ಕಾರಣ ಬೇರೆ ಏನೂ ಅಲ್ಲ. ಏನು ಕಾರಣ? ಒಂದು ಮಹತ್ತರವಾದಂತಹ ಯಾಗ ಆಗಬೇಕು. ನಿಮ್ಮನ್ನು ಕರೆದಿದ್ದೇನೆ ದಕ್ಷ ಅಧ್ವರ ನಿರೀಶ್ವರ ಯಾಗ. ಈ ವ್ಯವಸ್ಥೆಯನ್ನು ನಿಮ್ಮ ಮುಖೇನ ಮಾಡುವುದಕ್ಕೆ ಮನಸ್ಸಾಗಿದೆ. ಏನು ಮಾಡ್ತೀರಿ? ಅನುಗ್ರಹಿಸಬೇಕು ನನಗೆ. ಅನುಮಾನವೇನು ಕೇಳಿದೇನು ಜಗನಿನ್ನ ಅನುಮಾನವೇನು ಕೇಳಿರೇನು ಜಗನಿನ್ನ ಅಧೀನದಲ್ಲಿ ಇದೆ. ಆದಿರವಿರಲಿ ಮಹಾಬಲವು ಈ ಆಹಾರವನ್ನು ಮಾಡುವುದಕ್ಕೆ ನಿನಗೆ ದೊಡ್ಡಿದೆ ಸಾಹಿತ್ಯಗಳ ತರಿದು ಅನುಗಾರಿಸುವೆ ನೋಡೆಂದ. ದಕ್ಷ ಗುರುಗಳೇ, ಮೊದಲು ದಕ್ಷನಾಗಿದ್ದಂತ ನೀನು ಬ್ರಹ್ಮದೇವನ ಅನುಗ್ರಹದಿಂದ ದಕ್ಷ ಪ್ರಜಾಧಿಪತಿಯನ್ನು ಎನಿಸಿಕೊಂಡಿದ್ದೆ. ಈ 7 ಲೋಕವು ನಿನ್ನ ಅಧೀನದಲ್ಲಿರುವಾಗ ಸೃಷ್ಟಿಗೆ ನೀನೇ ಮೂಲ ಕಾರಣ ಆಗಿರುವಂತಹ ಈ ಸಂದರ್ಭದಲ್ಲಿ ನೀನು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ ಎನ್ನುವುದೇ ಉಂಟಾ? ಇಲ್ಲ. ಈ ಯಾಗವನ್ನು ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಬೇಕಾದಂತಹ ಸಾಹಿತ್ಯಗಳನ್ನು ತರಿಸಬೇಕು. ಋಷಿ ಮುನಿಗಳು ನಮಗೆ ಇಲ್ಲಿ ತೊಂದರೆ ಇಲ್ಲ. ಈ ಪ್ರಯಾಗ ಕ್ಷೇತ್ರದಲ್ಲಿ ಇಲ್ಲಿ ಸಕಲ ಮುನಿ ಪುಂಗವರು ಇಲ್ಲಿ ನೆರೆದಿದ್ದಾರೆ. ಅವರು ತಪಸ್ಸನ್ನು ಆಚರಿಸುತ್ತಾ ಇದ್ದಾರೆ. ಧರ್ಮ ಕ್ಷೇತ್ರ ಅಲ್ಲವೇ ಇದು. ಹಾಗಾಗಿರುವಾಗ ಋಷಿ ಮುನಿಗಳ ಅನುಗ್ರಹ ಇಲ್ಲಿ ಇದೆ. ಬೇಕಾದಂತಹ ಬ್ರಾಹ್ಮಣರನ್ನು ಕರೆಸಬೇಕು, ಋತ್ವಿಜರನ್ನು ಕರೆಸಬೇಕು. ಎಲ್ಲರನ್ನು ಕರೆಸಿ ಬೇಕಾದಂತಹ ಸಾಹಿತ್ಯಗಳನ್ನು ತರಿಸಿಕೊಟ್ರೆ ಸಾಹಿತ್ಯಗಳನ್ನು ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೇನೆ. ಅತಿ ಶೀಘ್ರದಲ್ಲಿ ಖಂಡಿತವಾಗಿ ಆಗಲಿ. ಹೀಗೆ ಮಾಡಿಕೊಡ್ತೇನೆ. ರೈತಂದರಾಗ ಶಾಸ್ತ್ರ ಧರ್ಮವರಿತ ಸೂರಿಗಳೆಲ್ಲ ಬೇಗ ತಂದರಾಗ ಶಾಸ್ತ್ರ ಧರ್ಮವರಿತ ಸೂರಿಗಳೆಲ್ಲ ಬೇಗ ಅಡ್ಡ ಗಂಧವನಿಟ್ಟು ದೊಡ್ಡ ದೊಡ್ಡವನುಂಟು ಅಡ್ಡ ಗಂಧವನಿಟ್ಟು ದೊಡ್ಡ ದೊಡ್ಡವನುಂಟು ಮೂನೂರ ಕೈದಂದರಾಗ
ನಮ್ಮೊಟ್ಟಿಗೆ ಬರ್ತೀರಾ ನೀವು? ಭಾರಿ ಊಟ ಉಂಟಯ್ಯ. ಹೌದು. ಹಾ, ಬಹಳ ವಿಶೇಷ ಉಂಟು. ದಕ್ಷಿಣೆ ಸಿಗ್ತದೆ. ಎಲ್ಲಿ ಇದು? ಓ, ಇಲ್ಲಿ ಹತ್ತಿರದಲ್ಲಿ. ಹೌದು. ನಮಗೆ ಸುದ್ದಿ ಬಂತು. ಮೊನ್ನೆ ನಾನು ಹೊರಗೆ ಕೂತಿದ್ದೇನೆ, ಮರದ ಗೆಲ್ಲೊಂದು ಬಿತ್ತೆ. ಅಷ್ಟಾಗ ಗೊತ್ತಾಯ್ತು ಎಲ್ಲಿಯೋ ಒಂದು ಊಟ ಉಂಟು ಅಂತ ಹೇಳಿ. ಅಷ್ಟಾಗುವಾಗ ನಮ್ಮ ಪಕ್ಕದ ಮನೆಯವರು ಓಡಿಕೊಂಡು ಬಂದ. ಓ, ನನ್ನ ಮುಖದಲ್ಲಿ ನನ್ನ ಮೂಗಿನಲ್ಲಿ ಒಂದು ನೊಣ ಕೂತಿದೆ, ಎಲ್ಲಿಯೋ ಊಟ ಇರ್ಬೇಕು, ನೀನು ಬರ್ತೀಯ ಅಂತ ಕೇಳಿದ. ಹಾಗೆ ನಾವೀಗ ಒಬ್ಬರಲ್ಲ, ಹೊರಟದ್ದು ಎಲ್ಲರೂ ಹೊರಟಿದ್ದೇವೆ. ಹೊರಡುವ ಸಮಯ ಏನಾಗಿದೆ ಗೊತ್ತು? ಗಡಿಬಿಡಿಯಲ್ಲಿ ನನ್ನ ಹೆಂಡತಿಗೆ ಮಾಡುವುದಾ? ಗಡಿಬಿಡಿಯಲ್ಲಿ ಎಲ್ಲರೂ ಹೊರಡುವ ಗಡಿಬಿಡಿಯಲ್ಲಿ ಏನು ಮಾಡಿದ್, ನಾಯಿ ಒಂದು ಒಳಗೆ ಹೋಯ್ತು. ಅಷ್ಟಾಗುವಾಗ ಬೆಕ್ಕು ಹೊರಗೆ ಬಂತು. ಗಡಿಬಿಡಿಯಲ್ಲಿ ಬೀಗ ಹಾಕಿ ಬಂದಿದೆ. ಈಗ ನಾಯಿ ಒಳಗೆ ಉಂಟು, ಬೆಕ್ಕು ಹೊರಗೆ ಆಗಿದೆ. ಮಾತಾಡಿಕೊಂಡು ಕೂತ್ರೆ ದಾರಿ ದೂರ ತುಂಬಾ ದೂರ ಉಂಟು. ಒಬ್ಬರಲ್ಲ, ನಾವು ತುಂಬಾ ಜನ ಇದ್ದೇವೆ. ಶಿವಳ್ಳಿಯವರಿದ್ದೇವೆ, ತೋಟದವರಿದ್ದೇವೆ, ಕಾರಂತರಿದ್ದಾರೆ, ಎಲ್ಲರಿದ್ದಾರೆ. ಮುಂದುವರಿಸ್ತೇವೆ. ಶಿಖರ ದಿಯೇ ವರಮ ಕೈಲಾಸ ಶಿಖರ ಹರದರಸಿ ಕಂಡಾಗ ಕೌತುಕವೆರಸಿಗೆ ಹರನರಸಿ ಕಂಡಾಗ ನೋಡುವುದನು ಬೆಸಗೊಂಡನು ಮೇ ಕರೆಸಿಗೆ. ಕೈಲಾಸದ ಶಿಲಾಗ್ರಮಾರ್ಗವನ್ನು ತಲುಪಿದೆ. ಪ್ರತಿನಿತ್ಯ ಬರುವಂತಹ ಪ್ರದೇಶವಾದರೂ ಏನೋ ಒಂದು ರೀತಿಯ ಹೊಸತನವನ್ನೇ ಇಂದು ಕಾಣ್ತೇನೆ. ಯಾವುದೋ ಒಂದು ಅವ್ಯಕ್ತವಾದಂತಹ ಪ್ರಚೋದನೆ ನನ್ನನ್ನು ಇಲ್ಲಿಯವರೆಗೆ ಬರುವಂತೆ ಮಾಡಿತು. ಆಶ್ಚರ್ಯ. ಅದೇನು? ಪ್ರದೇಶದಲ್ಲಿ ಎಷ್ಟೋ ಮಂದಿಗಳು ಹೋಗ್ತಾ ಇದ್ದಾರೆ. ಇದುವರೆಗೆ ಈ ದೃಶ್ಯವನ್ನು ನಾನು ನೋಡಿದ್ದೇ ಇಲ್ಲ. ಕೈಲಾಸಕ್ಕೆ ಬರ್ತಾರೆ, ನನ್ನವರ ದರ್ಶನವನ್ನು ಪಡೆಯುತ್ತಾರೆ, ಸಂತೃಪ್ತಿ ಭಾವದಿಂದ ತೆರಳುತ್ತಾರೆ. ಇಂದ ಹಾಗೆಲ್ಲ ಕೈಲಾಸ ಪರ್ವತವನ್ನು ದಿಟ್ಟಿಸಿಯೂ ನೋಡುವುದಿಲ್ಲ, ಲಘು ಬಗೆಯಿಂದ ಹೋಗ್ತಾ ಇದ್ದಾರೆ. ಯಾರಿರಬಹುದು? ಓಹೋ, ಬ್ರಾಹ್ಮಣರು. ಒಬ್ಬರಲ್ಲ, ಇಬ್ಬರಲ್ಲ, ವಿಪ್ರ ಸಂದೋಹ. ಅದೇನು? ದಿಗಂತದಲ್ಲಿ ನೋಡಿದಾಗ ದೇವತೆಗಳು ಪ್ರಯಾಣಿಸ್ತಾ ಇದ್ದಾರೆ. ಏಕಕಾಲಕ್ಕೆ ಭೂಸುರರು, ದೇವತೆಗಳು. ಏನೋ ಒಂದು ವಿಶೇಷ ಇರಲೇಬೇಕು. ಏನೇ ಆಗಲಿ ಅಗ್ರ ಭಾಗದಲ್ಲಿ ನಿಂತು ನಾನಿರುವುದಲ್ಲ. ಬ್ರಾಹ್ಮಣರು ಹೋಗ್ತಾ ಇದ್ದಾರೆ. ಮನಸ್ಸಿನ ಕುತೂಹಲ ತಣಿಬೇಕಿದ್ರೆ ಅವರಲ್ಲೇ ಸಂವಾದಿಸಬೇಕಾಗ್ತದೆ. ಆದ್ದರಿಂದ ನೇರವಾಗಿ ತಪ್ಪಲು ಪ್ರದೇಶವನ್ನು ಬೇಗ ಬನ್ನಿ. ಎಷ್ಟು ವರ್ಷ ಆಯ್ತು ಸ್ವಾಮಿ. ನಮೋ ನಮಃ. ದೇವರು ಒಳ್ಳೇದು ಮಾಡ್ಲಿ. ಯಾಕಂದ್ರೆ ಬ್ರಾಹ್ಮಣರನ್ನು ಕಂಡಾಗ ಮಾರ್ಗ ಮಧ್ಯದಲ್ಲಿ ತಡಿಬಾರದಂತೆ, ಅವರನ್ನು ಅರ್ಚಿಸಬೇಕು, ಪೂಜಿಸಬೇಕು. ಮಾರ್ಗ ಮಧ್ಯದಲ್ಲಿ ಯಾವುದೇ ಪರಿಕರಗಳು ಇಲ್ಲ ಸ್ವಾಮಿ. ಅದಕ್ಕೋಸ್ಕರವಾಗಿ ಮಾನಸ ಪೂಜೆಯನ್ನು ಸಲ್ಲಿಸಿದ್ದೇನೆ. ಆದಿತ್ಯಪ್ಪ, ಭಕ್ತಿಯೇ ದೊಡ್ಡದಲ್ವೋ? ನಿಮ್ಮನ್ನೆಲ್ಲ ನೋಡಿದಾಗ ಒಂದು ಕುತೂಹಲ, ಒಂದು ಪ್ರಶ್ನೆ ಕೇಳಲೆ. ಪ್ರಶ್ನೆಯ? ಬಂದೀರಯ್ಯ ಭೂಮಿ ದೇವಾ, ಅವಳಿಂದ ಬಂದೀರಯ್ಯ ಭೂಮಿ ದೇವಾ.
ಭೂಸುರರು ಭೂಮಿದೆ ಸ್ವಾಮಿ ಹಿರಿದರ ಭೂಸುರರು ಭೂಮಿದೇವ ಅವನಿಗೆ ಬಯಟವಯ್ಯ ಭೂಮಿದೆ ನೀವು ಹಿರಿದರುಳ್ಳರು ಭೂಮಿದೇವ ಅವನಿಗೆ ಬಯಳವಯ್ಯ ಭೂಮಿದೇವ ಅವಳಿಂದ ಬಂದಿರಯ್ಯ ಭೂಮಿದೇವ ಶತಸಾಲಿನವು ಬಾಬುದಲ್ಲಿ ಭೂಮಿದೇವ 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 ಸ್ವಾಮಿ ಸ್ವಲ್ಪ ನಿಲ್ಲಿ. ಯಾಕಂದ್ರೆ ನಿಮ್ಮನ್ನು ತಡೆಯುವಷ್ಟು ದಾಷ್ಟ್ಯತನ ನನ್ನಲ್ಲಿಲ್ಲ. ಇದು ಮಾರ್ಗ ಮಧ್ಯದಲ್ಲಿ ತಡೆಯ. ಹ, ನಿಮ್ಮನ್ನೆಲ್ಲ ನೋಡಿದಾಗ ಕುತೂಹಲ ಉಂಟಾಯ್ತು ನನಗೆ. ಹೌದಾ? ಅದಕ್ಕೋಸ್ಕರವಾಗಿ ಒಂದು ಪ್ರಶ್ನೆಯ ಮುದುಕನ ಹತ್ರ? ಹಾ, ಎಂತ ಪ್ರಶ್ನೆಯ? ನಿಮ್ಮನ್ನೆಲ್ಲ ನೋಡಿದಾಗ ಮಾರ್ಗಾಯಾಸದ ಬಳಲಿಕೆ ಮುಖದಲ್ಲಿ ಪ್ರತಿಬಿಂಬಿತವಾಗಿದೆ. ಹೌದು. ಹಾಗಾಗಿ ನಿಮ್ಮ ಪ್ರಯಾಣ ಬಹಳಷ್ಟು ದೂರದಿಂದಲೇ ಆಗಿದೆ. ದೂರದಿಂದಲೇ ಬಂದದಪ್ಪ. ಆದರೂ ಕೂಡ ಮುಖದಲ್ಲಿ ಯಾವುದೋ ಒಂದು ರೀತಿಯ ಪ್ರಸನ್ನ ಭಾವ. ಹಾಗಿದ್ದಾಗ ಬಹು ದೂರದಿಂದ ನಿಮ್ಮ ಪ್ರಯಾಣ ಹೌದು. ಯಾವ ಕಡೆಗೆ ಅಂತ ಕೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲಲ್ವಾ? ಯಾಕಂದ್ರೆ ಏನು ಕೇಳದೆ? ಯಾಕಂದ್ರೆ ಬ್ರಾಹ್ಮಣರು ಸಮಷ್ಟಿಯಾಗುವುದು ಬಹಳ ಅಪರೂಪ. ಇಷ್ಟು ಮಂದಿಗಳು ನೀವು ಜೊತೆಯಾಗಿದ್ದೀರಿ. ಯಾವ ಕಡೆಗೆ ಹೋಗ್ತೀರಿ, ಎಲ್ಲಿಗೆ ಹೋಗ್ತೀರಿ? ಅಷ್ಟೇ ಅಲ್ಲ, ನಿಮ್ಮ ಹಿಂದೆ ನೋಡಿದಾಗ ಹೆಂಡಿರು, ಮಕ್ಕಳು, ಬಂಧುಗಳು, ಬಾಂಧವರು, ಮುದುಕರು, ಮುದುಕಿಯರು ಎಲ್ಲರೂ ಇದ್ದಾರೆ. ಅಲ್ಲಿ ಯಾರಿಲ್ಲ. ಆಮೇಲೆ ನಿಮ್ಮನ್ನೆಲ್ಲ ನೋಡಿದೆ ನಾನು. ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ಸಂಸ್ಕಾರದ, ಬೇರೆ ಬೇರೆ ಆಚಾರದ, ಬೇರೆ ಬೇರೆ ವಿಚಾರದ ಬ್ರಾಹ್ಮಣರನ್ನು ನೋಡ್ತೇನೆ. ಕೆಲವರು ಶೈವರು, ಕೆಲವರು ವೈಷ್ಣವರು. ಸ್ವಾಮಿ, ಇಷ್ಟು ಮಂದಿ ಬ್ರಾಹ್ಮಣ ಸಂದೋಹ ಒಂದಾಗಿ ಎಲ್ಲಿಗೆ ಹೊರಟಿದ್ದೀರಿ ಅಂತ ಹೇಳಿದ್ರೆ ಬಹಳ ಉಪಕಾರ ಇತ್ತು. ಇದು ಕುತೂಹಲ. ದಗ್ಗದಾಯಾಗಕ್ಕೆ ನಾವು ಹೋಬೆವಮ್ಮ. ದಗ್ಗದಾಯಾಗಕ್ಕೆ ನಾವು ಹೋಬೆವಮ್ಮ. ಬಹುದಕ್ಷಿಣೆಗಳ ನೀವರಂತೆ ಕೇಳಿರಮ್ಮ. ನಮ್ಮಾಪೇಕ್ಷೆಗಳ ನೀವರಂತೆ ಕೇಳಿರಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮಾಪೇಕ್ಷೆಗಳ ನೀವರಂತೆ ಕೇಳಿರಮ್ಮ. ನಾವು ಹೋಗುದು ಬ್ರಾಹ್ಮಣರು ಹೋದ್ರೆ ಎಲ್ಲಿವರೆಗೆ ಹೋದರು? ಎಲ್ಲಿ ಆದ್ರೂ ಒಳ್ಳೆ ಊಟ ಇದ್ರೆ ಹೋದರು ಅಲ್ವಾ? ಭೂಷಣ ಅಲ್ವಾ? ಹೌದು. ಭೂಸುರರು ಭೋಜನ ಪ್ರಿಯರು, ಬಹುಜನ ಪ್ರಿಯರು ಅಂತ ಇದ್ದವರೆಲ್ಲ ಹೇಳ್ತಾರಪ್ಪ ಭೋಜನ ಪ್ರಿಯರು ಅಂತ ಹೇಳಿ. ಬ್ರಾಹ್ಮಣರಿಂದ ಕಲಿಬೇಕು ಊಟ ಮಾಡುವುದನ್ನು. ಮತ್ತೆ ನಾವು ಊಟ ಮಾಡುದು, ಅವರು ಮುಕ್ಕುದು, ಎಲ್ಲವನ್ನು ಸೇರಿಸಿ ಅಲ್ವಾ? ನಾವು ಹೊರಟದು. ನಮಗೆ ಎಲ್ಲಿ ದಕ್ಷಿಣ ಸಿಗ್ತದೆ, ದಾನ ಎಲ್ಲಿ ಸಿಗ್ತದೆ, ಅಲ್ಲಿಗೆ ನಾವು ಹೋಗೋದು. ಬಹಳ ದೊಡ್ಡ ವಿಷಯ. ಈಗ ನೀವು ದಕ್ಷಿಣ ಸಿಕ್ಕುವಲ್ಲಿಗೆ ಹೋಗ್ತೀರಿ, ಇಷ್ಟು ಮಂದಿ. ಹೌದು. ಏನು ವಿಶೇಷ ಅಲ್ಲಿ? ಬಹಳ ದೊಡ್ಡ ಯಾಗ. ಯಾಗವ? ಹೌದು. ಯಾಗದ ವಿಶೇಷ ಏನು? ಯಾಗದ ವಿಶೇಷವು ಅಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ಕರೆದು ಕೊಡ್ತಾರೆ. ಓಹೋ, ಹೌದು. ದೊಡ್ಡ ದೊಡ್ಡ ದನದ ರಾಶಿ. ದನದ ರಾಶಿ? ಅಯ್ಯೋ, ದನ ಅಲ್ಲ, ಮತ್ತೆಂತ? ಧನ. ಅದಕ್ಕೆ ಬಾಲ ಉಂಟಾ? ಇದು ದನದ ರಾಶಿ. ಅದು ತುಂಬಾ ಬೆಟ್ಟದಷ್ಟು ಎತ್ತರದ್ದು. ಅಲ್ಲಿಂದ ಬಾಚಿಕೊಂಡು ಬನ್ನಿ ಕಾರಂತರೆ, ಬನ್ನಿ ಮೈಯರೆ, ತೆಕ್ಕೊಳ್ಳಿ, ಬನ್ನಿ ಕರ್ದು ಹಾಗಿದ್ರೆ ಇನ್ನು ಅಲ್ಲಿಂದ ಗಣೇಶ ಭಟ್ರೆ ಬನ್ನಿ ತೆಕ್ಕೊಳ್ಳಿ. ಓಹೋ, ಹಾಗಿದ್ರೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಯಾಗದ ವಿಶೇಷ ಅದು. ಧನದ ರಾಶಿಯನ್ನು ಹಾಕಿದ್ದಾರೆ. ಬೇಕಾದಷ್ಟು ಕೇಳಿದಷ್ಟು ಕರೆದು ಕೊಡುವುದೇ. ಮತ್ತೆ ಊಟ ಹೇಗೂ ಇದ್ದೇ ಇರ್ತದೆ. ಊಟ ಆ ಸುದ್ದಿ ಏನಾದ್ರು ಬಂದಿದ? ಹೌದು. ಊಟ ಒಂದೆರಡು ಬಗೆಯಲ್ಲ, ತುಂಬಾ ಬಗೆ ಉಂಟು. 16 ಬಗೆಯ ಷಡ್ರಸ ಭೋಜನ. ಅದು 16 ಬಗೆ ಹೇಳಿದ್ರೆ ಸಾಕಾಗ್ತದೆ, ಪುನಃ ಷಡ್ರಸ ಬೇಡ. ಅಲ್ಲ, ಅದು ನಾವು ಹೇಳುದಾಗ ಇರ್ಲಿ.
ಷಡ್ ರಸ ಭೋಜನ 16 ಅಂದ್ರು ಷಡ್ ರಸ ಅಂದ್ರೆ ಒಂದೇ ಅಲ್ವಾ? ಅದು ಹೇಳುವಾಗ ಒಟ್ಟಿಗೆ ಅದು ಒಂದು ಅರ್ಥದಲ್ಲಿ ಹೋಗುದು. ಅದು ಇಷ್ಟೆಲ್ಲ ಈಗ ಇಷ್ಟು ಮಂದಿಗಳು ಒಟ್ಟಾದ್ದು ಯಾಗಕ್ಕೆ. ನೀವು ಎಲ್ಲ ಹೇಳಿದ್ದೀರಿ, ಯಾಗ ಆಗುವುದಿಲ್ಲಿ ಮಾಡುವುದು ಯಾರು ಇದು ಒಂದು ಹೇಳಿಲ್ಲ ನೀವು. ಈಗ ನಿಮಗೆ ಸುದ್ದಿ ಬರ್ಲಿಲ್ವಾ? ಎಂತದ್ದು ನಾನು ಸುದ್ದಿ ಬಂದ ಕೇಳ್ತೇನಾ? ನಿಮಗೆ ಸುದ್ದಿ ಬರ್ಲಿಲ್ಲ? ಇಲ್ವಾ? ಇಲ್ಲ. ಯಾಕೆ ಬರ್ಲಿಲ್ಲ? ಈಗ ಬಂತಲ್ವಾ? ಹೌದಾ ಸ್ವಾಮಿ? ಅದು ಎಲ್ಲಿ? ಅದು ಅಲ್ಲಿ ಅಲ್ವಾ? ಎಲ್ಲಿ? ಈ ಪ್ರಾಚೀನ ಕರ್ಮ ಉಂಟಲ್ಲ, ಪ್ರಾಚೀನ ಕರ್ಮ. ಪ್ರಾಚೀನ ಕರ್ಮ? ಹೌದು. ಅಯ್ಯೋ, ಅಂತ ಒಂದು ಹೆಸರು ಕೇಳಿದ್ದೇ ಇಲ್ವಲ್ಲ. ಅಲ್ಲಿ ಒಂದು ಪ್ರಜಾಪತಿ. ಪ್ರಜಾಪತಿ. ಪ್ರಜಾಪತಿ? ಹೌದು. ಪ್ರಾಚೀನ ಬರಿ? ಹಾ ಸರಿ ಅಮ್ಮ, ಸರಿ. ಪ್ರಜಾಪತಿಗಳು ಯಾರು ಯಾರು? ಅದು ದಕ್ಷ ಪ್ರಜಾಪತಿಗಳು. ಈಗ ದಕ್ಷ ಪ್ರಜೇಶ್ವರ ಮಾಡುವಂತಹ ಹೌದು. ಪ್ರಾಚೀನ ಬರಿ? ಹೌದು. ಹೌದಾ ಸ್ವಾಮಿ? ಹೌದಪ್ಪ. ದಕ್ಷ ಪ್ರಜೇಶ್ವರ ಪ್ರಾಚೀನ ಬರಿಯಲ್ಲಿ ಅದೇನಷ್ಟು ನಿಧಾನ ಉದ್ದ ಯಾಗ? ಯಾಗ ನೀವೆಲ್ಲ ಅಲ್ಲಿಗ? ಹೌದು. ಓಹೋ. ಅಮ್ಮ, ಓ ಅಮ್ಮ, ನೀವು ನಮ್ಮ ಈ ಮುದುಕನ ಹತ್ರ ಒಂದು ಕುಸಲು ಮಾಡಿದ್ದು ಅಂತ. ನಿಮ್ಮನ್ನು ನೋಡ್ತೇನೆ, ನೀವು ಅವರ ಮಗಳಲ್ವೋ? ನಿಮಗೆ ಈಶ್ವರಣ್ಣನಿಗೆ ಕೊಟ್ಟದಲ್ವೋ? ಅಲ್ವೋ? ಇಲ್ಲಿ ಕೈಸಾಲೆಗೆ. ಅಯ್ಯೋ, ಕೈಲಾಸ. ಹೌದು, ಅಲ್ಲಿಗೆ ಕೊಟ್ಟದಲ್ವೋ? ಹೌದು. ನೀನ್ ಯಾಕೆ ಹೋಗ್ಲಿಲ್ಲ ಸ್ವಾಮಿ? ನಿಮಗೆಲ್ಲ ಕರೆ ಬಂದಿದೆ. ಹೌದು. ನಿನ್ನೆ ನಮ್ಮ ಅಂಗಳದಲ್ಲಿ ಒಂದು ಭರಣಿ, ಕೃತಿಕೆ, ರೋಹಿಣಿ, ಮೃಗಶಿರೆ, ಆಶ್ಲೇಷವು ಎಲ್ಲ. ಹೌದು. ಓ, ನನ್ನ ಅಕ್ಕಂದಿರು? ಹೌದಪ್ಪ. ಈಗ ಅಕ್ಕಂದಿರು ಹೋಗಿ ಆಯ್ತಾ? ಆಗಿದೆ. ಹೌದಾ ಸ್ವಾಮಿ? ಅವರನ್ನೆಲ್ಲ ನೋಡಿದ್ದೀರ ನೀವು? ಹೌದು, ನಾನು ಹೋಗಿದ್ದೇನೆ. ಭರಣಿ ನಮ್ಮ ಮನೆಗೆ ಬಂದಿತ್ತಪ್ಪ. ಹೌದಾ? ನೀರಿಗೆ. ಹಾಗಿದ್ರೆ ಅವರಿಗೆಲ್ಲ ಕರೆ ಬಂದಿದೆ. ನೀರಿಗೆ ಬರ್ಲಿಲ್ಲ. ನಿಮಗೆ ಬಂದಿದಾ? ಬಂದಿದೆ. ನಿಮಗೆ ಬಂದಿದೆ? ಅವರಿಗೆಲ್ಲ ಬಂದಿದೆ. ನಿಮಗೆ ಬರ್ಲಿಲ್ವಾ? ಬಂದಿರಬಹುದೋ ಏನೋ. ಯಾಕಂದ್ರೆ ಭಕ್ತರನ್ನು ಉದ್ಧರಿಸುವಂತಹ ಭರದಲ್ಲಿ ನನ್ನವರ ಸ್ವಕಾರ್ಯವನ್ನು ಮರೆತಿರಬಹುದು. ಸ್ವಾಮಿ, ಬರದಿದ್ರು ತೊಂದರೆ, ನಮ್ಮ ಒಟ್ಟಿಗೆ ಬರ್ಬೋದು. ಸ್ವಾಮಿ, ನಿಮ್ಮೊಟ್ಟಿಗೆ ಬರಬಹುದಾಗಿತ್ತು. ನೀವೆಲ್ಲ ಸತಿಪತಿಯರ ಜೊತೆಯಾಗಿ ಇದ್ದೀರಿ. ನಾನು ಒಬ್ಳೇ ಬರುವುದು ಸರಿಯಾ? ಸರಿಯಾಗುದಿಲ್ಲ. ಗಂಡನ ಜೊತೆ ಸೇರಿ ಬಂದಾಗ ಒಂದು ಯಾಗ ಪರಿಪೂರ್ಣವಾಗ್ತದೆ ಅಲ್ವೋ? ಹಾಗಿದ್ದಾಗ ಸಂತೋಷವಾಯಿತು ಸ್ವಾಮಿ. ಈ ಸಂತೋಷದ ಹಂಚಿಕೊಳ್ಳುವುದಕ್ಕೆ ಇಲ್ಲಿ ನನ್ನಲ್ಲಿ ಏನೂ ಇಲ್ಲ. ನಾನು ಅಲ್ಲಿಗೆ ಬರ್ತೇನೆ. ನಿಮಗೆ ಬೇಕಾದಷ್ಟು ಬಾಚಿ ದೋಚಿ ಮುಷ್ಟಿ ಬಿಗಿ ಹಿಡಿದು ಕೊಡ್ತೇನೆ. ಹೌದಾ? ಅಲ್ಲಿ ಸ್ವಲ್ಪ ನೋಡಿ ಅಮ್ಮ ನಮ್ಮನ್ನು. ಸಂತೋಷವಾಯಿತು. ಕೆಲವು ಬೇಡಿಕೆ ಇತ್ತು, ಅದು ಬೇಡ ಇವತ್ತು. ನಾವು ಬರ್ತೇವೆ, ಅಲ್ಲಿ ಮಾತಾಡುವ. ನಾವು ಅಲ್ಲಿ ಇದ್ದೇವೆ. ಎಂತೆಂದು ಬೂಸುರನು ತಾಂತರಣಲೆತ್ತ ಗುಣವಂತೆ ಪಾರ್ವತಿ ಮನತೆ ಚಿಂತಿಸುತ್ತಲಂದು. ಎಂತೆಂದು ಬೂಸುರನು ತಾಂತರಣಲಿದ್ದ ಗುಣವಂತೆ ಪಾರ್ವತಿ ಚಿಂತಿಸುತ್ತಲಂದು. ಮರೆತರೆಮ್ಮನು ಪೇಳಲಿರಲಾರದೆನ್ನ ಪತಿಗರುಯೇ. ಮರೆತರೆಮ್ಮನು ಪೇಳಲಿರಲಾರದೆನ್ನ ಪತಿಗರು ಈಗರೆ ದೈವೆನ ವರ ಮಹಾದ್ವರಗೆ. ವರ ಮಹಾದ್ವರಗೆ ಎಂದೆಂದು ಬೂಸುರನು. ಬ್ರಾಹ್ಮಣರು ಲಘು ಬಗೆಯಿಂದ ಹೋಗುವಂತಹ ದೃಶ್ಯ ನೋಡಬಾರದೆ. ಇಂತಹ ವೃದ್ಧಾಪ್ಯದಲ್ಲಿಯೂ ಕೂಡ ಏನೊಂದು ಸಂತೋಷ, ಏನೊಂದು ಆನಂದ, ಏನೊಂದು ಲಘು ಬಗೆ, ಏನೊಂದು ಕುತೂಹಲ. ಇಷ್ಟೆಲ್ಲ ಯಾಕೆ? ನನ್ನ ಅಪ್ಪನ ಮನೆಯಲ್ಲಿ ಆಗುವಂತಹ ಯಾಗ, ಆ ಯಾಗದಲ್ಲಿ ಪಾಲ್ಗೊಳ್ಳಬೇಕು ಹೇಳುವಂತಹ ಹಪಹಪಿಕೆ. ಅವರಿಗೆಲ್ಲ ಕರೆ ಹೋಗಿದೆ. ನಮಗೆ ಬಂದಿರಬಹುದು ಏನೋ, ನನ್ನವರಿಗೆ ಹೇಳಲಿಕ್ಕೆ ಬಿಟ್ಟು ಹೋಗಿರಬಹುದು. ಅದಕ್ಕೋಸ್ಕರವಾಗಿ ಹೇಗೋ ಕೆಳಗೆ ಇಳಿದಿದ್ದೇನೆ. ಈ ಶಿಲಾಗ್ರ ಭಾಗವನ್ನು ಏರಿ ನನ್ನವರ ಬಳಿಗೆ ಹೋಗಿ ವಿಷಯವನ್ನು ತಿಳಿಸಿ ನನ್ನ ಅಪ್ಪನ ಬಳಿಗೆ ನನ್ನವರನ್ನು ಕರ್ಕೊಂಡು ಹೋಗ್ತೇನೆ. ಅವಸರವಾಗಿ ಓಡಿ ಬಂದವಳು ನೀನು. ಹೌದು. ಹೊಂದಿಸಿಕೊಂಡಿದ್ದೆ. ಓಡುತ್ತಾ ಬಂದೆಯಾ? ಹೌದು. ಎಲ್ಲಿಂದ ಬಂದೆ?
ಅಯ್ಯೋ ನಮಸ್ಕಾರ ಅಲ್ಲಿ ಮಾಡಬಾರ್ದು, ಇಲ್ಲಿ ಅಲ್ವಾ? ನಮಸ್ಕಾರ. ಈ ಬದಿಯಲ್ಲಿ ನಮಸ್ಕರಿಸಿದ್ರು ಅದನ್ನೇ ಕೇಳೋದು ನಾನು, ಹೊಸತೇನನ್ನು ಕೇಳೋದಿಲ್ಲ. ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ, ಯಾಕೆ ಈ ಅವಸರ? ಸ್ವಾಮಿ ಗೊತ್ತೇ ಇಲ್ವಾ ನಿಮಗೆ? ನನಗೆ ಎಷ್ಟು ಗೊತ್ತಿರ್ಬೋದು, ನಿನಗೆ ಬೇಕಾದ್ದೇನು ಅಂತ ಹೇಳಿ. ಅಯ್ಯೋ ನನಗೆ ಬೇಕಾದ ನಿಮಗೆ ಗೊತ್ತಿಲ್ವಾ? ನಿನಗೇನು ಬೇಕಾದ್ದು ಗೊತ್ತೇ ಇಲ್ವಾ? ಏನಾಗಿದೆ ಹೇಳುವುದು? ಅಯ್ಯೋ ನೀವು ಅಲ್ಲಿ ಕೂತ್ರೆ ಗೊತ್ತಾಗ್ಲಿಕ್ಕಿಲ್ಲ, ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿ ಕೂತ್ಕೊಳ್ಬೇಕಾ? ಹೌದು, ಕೂತ್ಕೊಳ್ಳೋದಲ್ಲ, ಮತ್ತೆ ನಿಂತ್ಕೊಳ್ಳಿ ಅಂತ. ಇದು ಏನಾಗಬೇಕು ನೋಡಿ. ಹೋಗುದನು ಸ್ವಾಮಿ ಅದು ನೋಡಿ ಬೇಜರು ಹೋಗುದನು ರೂಪೋದನು ನೋಡಿ ನೋಡಿ ನಿಜ ರೂಪೋದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಸಂಭ್ರಮ ಒಂದೇ ಸಂಭ್ರಮ ಒಂದೇ ಬಂಧುಗಳು ಕೂಡಿ ರಂಜಿಸುವರಂತೆ ಸಂಭ್ರಮ ಒಂದೇ ಬಂಧುಗಳು ಕೂಡಿ ರಂಜಿಸುವಂತೆ ಇಲ್ಲಿ ಬನ್ನಿ. ಏನಂತೆ ನೋಡಿ. ನೋಡ್ತಾ ಇದ್ದೇನಲ್ಲ. ಅಯ್ಯೋ ನನ್ನನ್ನಲ್ಲ. ಅದೇ ನಿನ್ನಲ್ಲಿ ನೋಡುವುದಕ್ಕೆ ಹೊಸತೇನುಂಟು? ಏನೂ ಇಲ್ವಲ್ಲ. ಅಲ್ಲಿ ನೋಡಿ ಅಂತ. ಅಲ್ಲಿ ಹೊಸತೇನು ಕಾಣುವುದಿಲ್ವಲ್ಲ ನಾನು? ಅಯ್ಯೋ ನನಗೆ ಕಾಣ್ತದಲ್ವಾ? ಹಾಗಾದ್ರೆ ನಿನ್ನ ಕಣ್ಣಿಗೆ ಏನು ಕಾಣ್ತದೆ ಅಂತೇಳಿ ನಾನು ನೋಡುವುದಕ್ಕಿಂತ ನೀನು ಹೇಳಿದ್ರೆ ನನಗೆ ಗೊತ್ತಾಗಿದೆ. ಬೆರಳ ತುದಿ ನೋಡಿ ಅಂತ ಹೇಳಿದ್ದು. ಬೆರಳ ತುದಿ ಉಗುರು ಅಲ್ಲ, ನನಗೆ ತಮಾಷೆಗೆ ಹೇಳಿದ್ದು ನಾನು. ಬೆರಳ ತುದಿ ನೋಡಿ ಅಂತ ಗೊತ್ತು. ಏನುಂಟಲ್ಲಿ? ತುದಿಯ ಪಥ ನೋಡಿ ಅಂತೆ ಕೆಳಗೆ. ಹೌದು, ಕೈಲಾಸ ಪರ್ವತಕ್ಕೆ ಬರುವಂತಹ ದಾರಿ ಅದು. ಆ ದಾರಿ ನೋಡ್ಬೇಡಿ, ದಾರಿ ಕೆಳಗೊಂದು ದಾರಿ ಹೋಗ್ತದಲ್ಲ, ಆ ದಾರಿ ನೋಡಿ. ಎಲ್ಲೋ ಹೋಗ್ತದೆ, ಇವತ್ತು ಹೊಸದಲ್ವಲ್ಲ. ಸ್ವಾಮಿ ದಾರಿ ಹೋಗುದಲ್ಲ, ದಾರಿಯಲ್ಲಿ ಹೋಗುವ. ದಾರಿ ಹೋಗುವುದಲ್ಲ, ದಾರಿ ಆಗುವುದು. ಹೇಗೆ ದಾರಿ ಆಗುತ್ತದೆ? 10 ಜನ ನಡೆದಾಡಿದ್ದೇ ದಾರಿ. ಅಲ್ಲಿ ತುಂಬಾ ಜನರು ಹೋಗ್ತಾ ಇದ್ದಾರೆ. ಮತ್ತೆ 100 ಇರಬಹುದು, 1000 ಇರಬಹುದು, ಲಕ್ಷೋಪಲಕ್ಷ ಹೆಚ್ಚು ಇರಬಹುದು. ಎಷ್ಟೋ ಜನರು ಹೋಗ್ತಾ ಇದ್ದಾರೆ, ನಡೆದಾಡ್ತಾ ಇದ್ದಾರೆ. ಆದ್ರಿಂದಲೇ ಅಲ್ಲಿ ದಾರಿ ಆಗಿದೆ. ಇರ್ಲಿ, ಅಲ್ಲಿ ದಾರಿ ಇರಬಾರ್ದ? ಸ್ವಾಮಿ ದಾರಿಯ ಸುದ್ದಿ ಅಲ್ಲ ಹೇಳಿದ್ದು. ಆ ದಾರಿಯಲ್ಲಿ ಹೋಗ್ತಾ ಇರುವವರನ್ನು ನೋಡಿ ಅಂತ ಹೇಳಿದ್ದು. ಬ್ರಾಹ್ಮಣರಾಗಿ ಕಾಣ್ತಾರೆ. ಬ್ರಾಹ್ಮಣರೇ? ಹೌದಾ? ಹಾಗಾದ್ರೆ ದಾರಿಯಲ್ಲಿ ಹೋಗುವವರ ಬಗ್ಗೆ ನನಗಿಂತ ಹೆಚ್ಚಾಗಿ ಹೌದು ಸ್ವಾಮಿ. ಸ್ವಲ್ಪ ಹೊತ್ತಿನ ಮೊದಲು ಇಲ್ಲಿ ಅನೇಕ ಮಂದಿ ಋಷಿಗಳು ಬಂದಿದ್ರಲ್ಲ, ಯಾವಾಗ್ಲೂ ಬರ್ತಾರೆ. ನೀವು ಅವರಿಗೆ ಅಭಯವನ್ನು ಕೊಡುವ ಹೊತ್ತಿಗೆ ನಾನು ಸ್ವಲ್ಪ ಹೀಗೆ ಹೋಗ್ತೇನೆ ಅಂತ ಅಗ್ರಭಾಗಕ್ಕೆ ಹೋದೆ. ಕೈಲಾಸದ ತಪ್ಪಲು ಪ್ರದೇಶ. ಏನಾಯ್ತು? ಹಾಗೆ ಕೆಳಗೆ ಹೋದಾಗ ಬ್ರಾಹ್ಮಣ ಸಂಧು ಹೋಗ್ತಾ ಇರುವುದನ್ನು ಕಂಡೆ. ಹೋಗ್ಲಿ ಬಿಡು. ನನಗೆ ಕುತೂಹಲ ಆಯ್ತು. ನೋಡಿ ಅವರೆಲ್ಲ ವಿಚಾರಿಸಿದೆ. ವಿಚಾರಿಸಿದ್ಯಾ? ಅವರೆಲ್ಲ ಹೋಗುದು ಯಾಕಕ್ಕಂತೆ? ಎಲ್ಲಿಗೆ ಅಂತೇಳಿ ಕೇಳಲಿಲ್ವಲ್ಲ ನೀನು? ಕೇಳಿದೆ. ಹೇಳಿದ್ಯಾ? ಹಾಗೆ ಅದೇ ನಿಮ್ಗೆ ಎಲ್ಲಿಗೆ ಅಂತೇಳಿ ಕೇಳಿದ್ರೆ ಮತ್ತೆ ಯಾಗ ಆಗೋದು ಹೇಗೆ? ಅಲ್ಲ, ವಿಷಯ ಗೊತ್ತಾಗ್ಬೇಕಿದ್ರೆ ಕೇಳ್ಬೇಡವಾ? ಕೇಳ್ಬೇಕು. ಅಂತೂ ಕೇಳಿದೀನಿ. ಕೇಳಿದೆ. ಏನು ಹೇಳಿದ್ರು? ಅದು ಬಹುದೊಡ್ಡ ಯಾಗ ಅಂತೆ.
ಇರ್ಲಿ, ಯಾಗದಲ್ಲಿ ದೊಡ್ಡದು ಸಣ್ಣದು ಎಂಬುದು ಪ್ರಾಮುಖ್ಯತೆ ಅಲ್ಲ, ಉಂಟು ಮಾಡುವವನ ಮನಸ್ಸು ಹೇಗುಂಟು ಅಂತ ಹೇಳುವುದು ಮುಖ್ಯ. ಅಲ್ಲ, ಅದು ಹಿಂದೆಯೂ ಆಗ್ಲಿಲ್ಲಂತೆ, ಮುಂದೆ ಆಗುವುದು ಅಸಂಭವ. ಹಾಗಾದ್ರೆ ಅಂತಹ ದೊಡ್ಡ ಯಾಗವನ್ನು ಮಾಡುವವರು ಅಂತಹ ವ್ಯಕ್ತಿಯೇ ಇರಬೇಕು. ಅಯ್ಯೋ, ಆ ಯಾಗಕ್ಕೆ ಎಂತಹ ಸಿದ್ಧತೆಗಳು, ಆ ಬ್ರಾಹ್ಮಣರಿಗೆ ಬೇಕಾದಷ್ಟು ಸಿದ್ಧತೆಗಳು ಅಲ್ಲಿಗೆ ಬಂದವರಿಗೆ ಕೊಡುವುದಕ್ಕೆ ಹೇಳಿ ಪ್ರಯೋಜನ ಇಲ್ಲ. ಬ್ರಾಹ್ಮಣರನ್ನು ತೃಪ್ತಿಪಡಿಸದೇ ಇದ್ರೆ ಅದು ಯಾಗವೇ ಆಗುವುದಿಲ್ಲ, ಪರಿಪೂರ್ಣವಾಗುವುದಿಲ್ಲ. ಹೌದು. ಈಗ ಯಾಗ ಯಾರು ಮಾಡುವುದು ಎಲ್ಲ ಕೇಳಿರ್ಬೇಕಲ್ಲ. ಸ್ವಾಮಿ, ಮೊದಲೇ ಕೇಳಿದೆ. ಕೇಳಿದ್ಯಾ? ಅಯ್ಯೋ, ಯಾಗ ಮಾಡುದು ನಿಮ್ಮ ಮಾವ. ಅದೇನು ತಿರುಗಿನಲ್ಲ, ನನ್ನ ಮಾವ ನಿನಗೇನಾಗಬೇಕು? ನನಗೆ ಅಪ್ಪ ಆಗ್ಬೇಕು. ಮತ್ತೆ ನನ್ನ ಅಪ್ಪ ಅಂತ ಹೇಳಲಿಕ್ಕೆ ಆಗೋದು? ನನ್ನ ಅಪ್ಪ ಅಂತ ಹೇಳಿದ್ರೆ ಲಘು ಆಗುದಿಲ್ವಾ? ಯಾಕಂದ್ರೆ ಅಳಿಯ ದೇವರಲ್ವಾ? ಹಾಗೆ ನನ್ನ ಮಾವ. ಹೌದು. ಅಲ್ಲ, ನಿನ್ನ ಮಾತಿಗೆ ನಾನು ಕಟ್ಟು ಬಿದ್ದಿದ್ದೇನೆ ಮೊದಲು. ಸ್ವಾಮಿ, ಏನಂತೆ ಅಲ್ಲಿ ಆಗುವಂತ ಯಾಗ ಮಾಡ್ಲಿ. ಆ ಯಾಗದ ಸುದ್ದಿ ಕೇಳಿ ಬ್ರಾಹ್ಮಣರೆಲ್ಲ ಹೋಗ್ತಾರೆ. ಹೋಗ್ಬೇಕೆ? ಹೋಗಬೇಕು. ಹೌದು. ಆ ವಿಷಯ ಕೇಳಿದ ಏನಾಯ್ತು ಈಗ? ಮನವಲ್ಲಿ ಹೋಗದೆ ಮೇಲೆಯಿಂದ ಕಿಳ ವೈಭವಗಳ ನೋಡಿ ಈಗ ಕೈಲಾಸದಲ್ಲಿಲ್ಲ. ಕೈಲಾಸದಲ್ಲಿಲ್ಲ, ಪ್ರಾಚೀನ ಬಹಿಗೆ ಮುಟ್ಟಿತು. ಹೌದಾ? ಆ ಯಾಗಕ್ಕೆ ಹೋಗ್ಬೇಕು, ಯಾಗದ ಸೊಬಗನ್ನು ನೋಡ್ಬೇಕು, ಆ ಮುಖೇನವಾಗಿ ಯಾಗದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ಹಾಗೆಂತ ಮನಸ್ಸು ಕೇಳುತ್ತಾ ಇದೆ. ಸ್ವಾಮಿ, ಆ ಬ್ರಾಹ್ಮಣರೇ ಹೇಳಿದ್ದು, ನನ್ನ ಅಕ್ಕಂದಿರು ಅಶ್ವಿನಿ, ಭರಣಿ, ಕೃತಿಕೆ, ರೋಹಿಣಿ ಎಲ್ಲ ಹೋಗಿ ಆಯ್ತಂತೆ. ಎಲ್ಲರೂ ಹೋಗಿದ್ದಾರೆ, ಭಾವಂದಿರು ಹೋಗಿದ್ದಾರಂತೆ, ಎಲ್ಲರೂ ಅಲ್ಲಿ ನೆರೆದಿದ್ದಾರೆ, ಸಕುಟುಂಬರಕ್ಕೆ ಹಾಗೆ ಅವರೆಲ್ಲ ಹೋಗಿದ್ದಾರೆ. ಈಗ ಅದಕ್ಕೆ ನಿನಗೇನಾಗಬೇಕು ಹೇಳು? ಸ್ವಾಮಿ, ನಾವು ಹೋಗ್ಬೇಡ್ವಾ? ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅವರೆಲ್ಲ ಹೋಗುವಾಗ ನಾವು ಹೋಗದಿದ್ರೆ ಈಗ ಅಶ್ವಿನಿ, ಭರಣಿ, ಕೃತಿಕೆ, ರೋಹಿಣಿ ಎಲ್ಲ ಈಗ ಸುದ್ದಿ ಕೇಳಿಯೇ ಹೋದದ್ದು ಅಲ್ಲಿಗೆ. ಅವರಿಗೆಲ್ಲ ಕರೆ ಬಂದಿರುತ್ತೆ. ಬ್ರಾಹ್ಮಣೋತ್ತಮರು ತಂಡವಾಗಿ ಹೋದದ್ದು ಹೇಗೆ? ಅವರಿಗೆ ಸುದ್ದಿ ಗೊತ್ತಾಗಿ ಹೋದದ್ದಲ್ವೇ? ಹೌದು. ಸಂದೋಹವೇ ಹೋಗ್ತಾ ಉಂಟು ಅಂತೇಳಿ ಹೇಳಿದೆ ನೀನು. ಅವರಿಗೆಲ್ಲರಿಗೂ ಕೂಡ ಆಮಂತ್ರಣ ಬಂದಿದೆ. ಹಾಗಾದ್ರೆ ನಿನಗೆ ಯಾರಾದ್ರೂ ಹೇಳಿಕೆ ಕಳುಹಿಸಿದ್ದಾರಾ? ಹೇಳಿಕೆ ಬರ್ಲಿಲ್ವಾ? ಅದನ್ನು ನೀನು ಮೊದಲೇ ಕೇಳಬೇಕಿತ್ತು ನನ್ನಲ್ಲಿ. ನಮಗೆ ಹೇಳಿಕೆ ಉಂಟಾ ಅಂತ ಹೇಳಿ. ನಮಗೆ ಹೇಳಿಕೆ ಬೇಕಾ? ಬರ್ಲಿಲ್ಲ. ಬೇಡ. ಯಾಕೆ ಬೇಡ? ಆರೋಹಿಸದೈದುವು ಧನೋಚಿತವೆನ ಬೇಡ, ಆರೋಹಿಸದೈದುವು ಧನೋಚಿತವೆನ ಬೇಡ.
ವರುಹಬೇಕೆಂಬುದಿಲ್ಲ. ಯಾಕಿಲ್ಲ? ಹೇಳಿಕೆ ಬೇಡ. ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಕಾಂತದ ಗ್ರಹಗಳಿಗೆ ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಕಾಂತದ ಗ್ರಹಗಳ ಗ್ರಹಗಳಿಗೆ ಅರುಹಿಸ ದೈದುವುದನುಚಿತ ಎನ್ನಬೇಡ ಎನ್ನಬೇಡ ಅರುಗಬೇಕೆಂಬುದಿಲ್ಲ ಅರುಗಬೇಕೆಂಬುದಿಲ್ಲ ಅರುಗಬೇಕೆಂಬುದಿಲ್ಲ. ಸ್ವಾಮಿ, ತಂದೆ, ನಮಗೆ ಹೇಳಿಕೆ ಬೇಕಾ? ಬೇಡವೇ? ಬೇಡ. ಯಾಕೆ ಬೇಡ? ನೀವೇ ಹೇಳಿದಂತಹ ಪಾಠ ಆ, ವಿದ್ಯಾರ್ಥಿಯೊಬ್ಬ ಗುರುಕುಲದಲ್ಲಿ ಕಲಿತು ಆ, ವಿದ್ಯಾರ್ಥಿನಿಯನ್ನು ಪೂರೈಸಿದ ಬಳಿಕ ಪುನಃ ಸ್ವಗೃಹಕ್ಕೆ ಹೋಗ್ತಾನೆ. ಆ, ಗುರುವಿನ ಮಠದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಇಟ್ಟುಕೊಳ್ಳಿ. ಹ್ಮ್. ಪ್ರತಿ ವಿದ್ಯಾರ್ಥಿಗೂ ಕೂಡ ಹೇಳಿಕೆ ಕಳುಹಿಸುವಂತಹ ಕ್ರಮ ಇಲ್ಲ. ಆ, ಸುದ್ದಿ ಕೇಳಿ ಆ ವಿದ್ಯಾರ್ಥಿ ಬರ್ಬೇಕಂತೆ ಬರಬಹುದು. ಅಲ್ವಾ? ಬಂದ್ರೆ ತಪ್ಪಲ್ಲ. ಬರಲೇಬೇಕು. ಯಾಕೆ ತಪ್ಪಲ್ಲ? ಅದು ಗುರುವಿನ ಆಶ್ರಮ. ಶಿಷ್ಯನಾದವನು ಹೋಗಬಹುದು. ನಿನ್ನಪ್ಪ ನಡೆಸುವಂತಹ ಯಾಗ. ನನಗವನು ಗುರುವಲ್ಲ. ನಾನು ಅವನಲ್ಲಿ ಶಿಷ್ಯವೃತ್ತಿಯನ್ನು ಯಾವತ್ತೂ ಕೈಕೊಂಡದ್ದಿಲ್ಲ. ಆಯ್ತು ಸ್ವಾಮಿ. ಏನು? ಅದೇ ರೀತಿ ಪ್ರಜೆಯೊಬ್ಬನಿಗೆ ಕಷ್ಟ ಬಂತು ಅಂತ ಆದಾಗ ಆ, ಯಾವ ಹೊತ್ತಿನಲ್ಲಾದ್ರೂ ಕೂಡ ಅರಸನಲ್ಲಿ ದೂರಿಡಬಹುದಂತೆ. ಇಂತಹ ಸಮಯ ಉಂಟಾ, ಹಾಗುಂಟಾ, ಹೀಗುಂಟಾ ಅಂತೇಳಿ ನನಗೆ ಈಗ ಸಮಯ ಇದೆ, ಬೇಕಾದಾಗ ಬರಬಹುದು ಅಂತ ಪ್ರಜೆಗೆ ಹೇಳಿಕೆ ಕಳಿಸುವಂತ ಪ್ರಮೇಯ ಇಲ್ಲ. ನಿನ್ನಪ್ಪ ನನ್ನ ರಾಜನೂ ಅಲ್ಲ, ನಾನು ಅವನ ಪ್ರಜೆಯೂ ಅಲ್ಲ. ಸುಮ್ಮನೆ ನಿನ್ನ ಹರಟೆ ಮಾಡಬೇಡ. ಅದು ನಾನು ಹೇಳಿದ್ದೇನೆ ನಿಮ್ಮಲ್ಲಿ. ಹಾಗೆ ನಾನು ಹೇಳಿದ್ದೇನೆ ನಿಮ್ಮಲ್ಲಿ. ಮತ್ತೆ ನಾನು ವಿಷಯ ಹೇಳಿದ್ದು. ಅದೇ ವಿಷಯವನ್ನೇ ನಾನು ಹೇಳಿದ್ದು. ನಾನವ ರಾಜ ಅಲ್ಲ, ನಾನು ಅವನ ಸಾಮಂತ ಅಲ್ಲ. ಆಗ್ಲಿ ಹೋಗ್ಲಿ. ಹೋಗ್ಲಿ. ಅದೇ ರೀತಿ ತವರ ಮನೆಗೆ ಹೋದಂತಹ ಹೆಂಡತಿ ಹಾ. ಪುನಃ ಗಂಡನ ಮನೆಗೆ ಬರಬೇಕಿದ್ರೆ ಗಂಡ ಹೇಳಿಕೆ ಕಳುಹಿಸುವ ಕ್ರಮ ಇಲ್ಲ. ಹೆಂಡತಿ ಬರಬೇಡ್ವಾ? ನನ್ನ ಹೆಂಡತಿ ನೀನು, ನಾನು ದಕ್ಷನ ಹೆಂಡತಿ ಅಲ್ಲ. ಅಯ್ಯೋ, ನಮ್ಮ ಸುದ್ದಿ ಅಲ್ಲ ಇದು. ನಾನು ನಮ್ಮ ಸುದ್ದಿಯನ್ನೇ ಮಾತಾಡೋದು. ನಾನ್ ಮಾತಾಡುದಿಲ್ಲ. ನೀನು ಮಾತಾಡಬೇಡ. ಇಲ್ಲ, ಮಾತಾಡುದು. ಬೇಕಾದ್ದನ್ನೇ ಮಾತಾಡು. ಇದು ಸ್ವಾಮಿ ಈ ಬೇಡದ್ದೆಲ್ಲ ಮಾತಾಡಬೇಡ. ಹಾಗಿದ್ದಾಗ ಇದು ತವರು ಮನೆಯಲ್ಲಿ ಆಗುವಂತ ಕಾರ್ಯಕ್ರಮಕ್ಕೆ ಅಳಿಯನು ಮಗಳು ಹೋಗದಿದ್ರೆ ಅದು ಹೇಗೆ ಸರಿಯಾಗಿ? ಈಗ ನಮ್ಮಿಬ್ಬರ ವಿಷಯವನ್ನು ಬಿಟ್ಟು ಗುರುವಿನ ಗೃಹಕ್ಕೆ ಶಿಷ್ಯ ಹೋಗಬಹುದು, ರಾಜನ ಗೃಹಕ್ಕೆ ಪ್ರಜೆ ಹೋಗಬಹುದು, ಕಾಂತನ ಗೃಹಕ್ಕೆ ಹೆಂಡತಿ ಹೋಗಬಹುದು. ಈ ಹೆಂಡತಿಯನ್ನೊಬ್ಬಳನ್ನು ಬಿಟ್ಟು ಬೇರೆ ಹೆಂಡತಿ ಅಂದ್ರು ಅವರವರ ಗಂಡಂದಿರ ಮನೆಗೆ ಹೋಗಬಹುದು. ಅದ್ಯಾಕೆ ಈ ಹೆಂಡತಿ? ನೀನು ಹೋಗಬಾರದು, ನಾನು ಹೋಗಬಾರದು ಅಂತ ಹೇಳಿ ಅದಕ್ಕೆ ಕಾರಣ ಉಂಟು. ಈಗ ಹೋಗಬಾರದು ಹೋಗಬಾರದು ಅಂತ ಹೇಳ್ತಿರಲ್ಲ, ಎಂತದ್ದು ಎಂತದ್ದು ಕೇಳುವಂತೆ. ಒಂದು ದಿನ ನೋಡಿದಂತ ನುಡಿಯ ನುಡಿದಂತ ನುಡಿಯ ಎಂದೇಗದರು ಮರೆವೆನೆ ಮರೆಯ ಎಂದೆಂದಿಗದರು ಮರೆವೆನೆ ಒಂದು ದಿವಸ
ದಿನ ತ್ರಿವೇಣಿ ಸಂಗಮದಲ್ಲಿ ವರುಣದೇವ ನಡೆಸಿದಂತಹ ಯಾಗಕ್ಕೆ ನಾನು ಹೋಗಿದ್ದೆ ಗೊತ್ತೋ ನಿನಗೆ? ಹೌದು. ನೆನಪಿದೆಯಲ್ಲ? ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಪೀಠದಲ್ಲಿ ಅಲಂಕರಿಸಿದ್ದೆ. ನಿನ್ನಪ್ಪ ದಕ್ಷ ಬಂದ. ಅದು ಯಾವಾಗ? ಸಭೆ ಪ್ರಾರಂಭವಾದ ಮೇಲೆ ತಡವಾಗಿ ಬಂದಂತಹ ನನ್ನ ಮಾವ ಅಂದ್ರೆ ನಿನ್ನಪ್ಪ ನಾನು ಅವರನ್ನು ಗೌರವಿಸಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ನಿಂದಿಸಿದ, ಜರೆದ, ಭಂಗಿಸಿದ. ಅವೆಲ್ಲವುಗಳನ್ನು ನಾನು ನಿನ್ನಲ್ಲಿ ಹೇಳೋದಿಲ್ಲ, ಹೇಳಲಿಲ್ಲ. ಆದ್ರೂ ಒಂದೆರಡು ಉದಾಹರಣೆಗಳನ್ನು ಹೇಳ್ತೇನೆ. ನಾನು ಬೂದಿ ಬಡುಕನಂತೆ, ನಾನು ಸ್ನಾನ ಮಾಡುವುದಿಲ್ವಂತೆ. ನನ್ನನ್ನು ಕಾಣುವಾಗ ನಿನಗೆ ಕೋಡಗನ ಹಾಗೆ ಕಾಣುತ್ತದೋ? ಇಲ್ವಲ್ಲ? ಪರೀಕ್ಷಿಸಲು ಕೋಡಗನ ಕೈಯ ಮಾಲೆಯ ಕೊಟ್ಟ ತೆರನಾದುದ ಕಟೆನ್ನ ಬದುಕು ಹೀಗನ್ನವನು ನಿನ್ನಪ್ಪ ತುಂಬಿದಂತಹ ಸಭೆಯಲ್ಲಿ. ಆದ್ರಿಂದ ಅಂದು ನನ್ನ ಅಧ್ಯಕ್ಷ ಪೀಠವನ್ನು ಒಪ್ಪದೆ ಧಿಕ್ಕರಿಸಿ ಹೊರಟು ಹೋದಂತಹ ದಕ್ಷ ಪ್ರಜಾಪತಿ ಇಂದು ಪ್ರಜಾಧೀಶ್ವರನಾದಾಗ ಆ ಸೇಡಿಗೋಸ್ಕರ ಇಂದು ಯಾಗವನ್ನು ಮಾಡ್ತಿದ್ದಾನೆ. ಉದ್ದೇಶಪೂರ್ವಕವಾಗಿಯೇ ನಮಗೆ ಹೇಳಿಕೆ ಕಳುಹಿಸಲಿಲ್ಲ. ಯಾಕೆ ಕಳುಹಿಸಲಿಲ್ಲ ಗೊತ್ತಾ? ಆ ಬೀಜದಲ್ಲಿ ನಮ್ಮ ಕರೆಯಲಿಲ್ಲಿಂತು ಕ್ರತುವಿಗೆ ಪೋಪೆ ತಾನೆಂತು ವರುಹಗೆ ತನವಾದ ಮೊಳಗೆ ಸಾಧಿತು ವರುಹಗೆ ತನವಾದ ಮೊಳಗೆ ಸೋದರಿ ಹಲವಾರ ತಪ್ಪದು ಕಡೆಗೆ ಇಂದು ಅಧಿಕಾರ ಬಂದಿದೆ, ಮದ ಬಂದಿದೆ ಎಂಬ ಕಾರಣಕ್ಕಾಗಿ ನಮಗೆ ಅಪಮಾನ ಮಾಡಬೇಕು ಅಂತೇಳಿ ದಕ್ಷ ಯಾಗ ಕೈಕೊಂಡಿದ್ದಾನೆ. ಆದ್ರಿಂದ ಆ ಯಾಗಕ್ಕೆ ಹೋದ್ರೆ ನಮಗೆ ಅಪಮಾನವಾಗುತ್ತದೆ. ಆದ್ರಿಂದ ನಾನು ಹೋಗೋದಿಲ್ಲ, ನೀನು ಹೋಗೋದು ಬೇಡ. ಬೇಡ ಹೋಗದಿರೆಂಬ ವಚನವ ಬೇಡ ಹೋಗದಿರೆಂಬ ವಚನವ ಆಡಿಗಡಿದದಿರೆಂಬ ಬದಿಯರು ಬೇಡ ಹೋಗದಿರೆಂಬ ವಚನವ ಆಡಿಗೆಡಿದದಿರೆಂಬ ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿಗೋಳಿಡುತ್ತ ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿಗೋಳಿಡುತ್ತ ಬೇಡ. ಸ್ವಾಮಿ, ಎಂದೋ ಆದಂತಹ ಘಟನೆ. ನಾನು ಅಪ್ಪನ ಮನೆಗೆ ಹೋಗ್ಬೇಕು, ಯಾಗದಲ್ಲಿ ಭಾಗವಹಿಸಬೇಕು, ಇಷ್ಟನ್ನೇ ನಾನು ನಿಮ್ಮಲ್ಲಿ ಕೇಳಿಕೊಂಡದ್ದು. ತ್ರಿವೇಣಿ ಸಂಗಮದ ಕಥೆಯನ್ನು ಇದಕ್ಕೆ ನೀವು ಪೋಣಿಸಿ ನಾನು ಹೋಗಬಾರದು ಅಂತ ದಯವಿಟ್ಟು ಹೇಳಬೇಡಿ. ನನ್ನ ಅಪ್ಪನ ಸ್ವಭಾವ ನನಗೆ ಗೊತ್ತಿಲ್ವಾ? ತ್ರಿವೇಣಿ ಸಂಗಮದ ಕಥೆಗೆ ಈ ಯಾಗವನ್ನು ಅವನು ಪೋಣಿಸಿದ್ದು, ನಾನಲ್ಲ. ಸ್ವಾಮಿ, ನನ್ನ ಅಪ್ಪ ಶೀಘ್ರ ಕೋಪಿಗಳೇ ವಿನಃ ದೀರ್ಘ ದ್ವೇಷಿಗಳು ಏನೂ ಅಲ್ಲ.
ಅಂದಾದಂತಹ ಕೆಟ್ಟ ಗಳಿಗೆಯನ್ನು ನನ್ನಪ್ಪ ನೆನಪಿಸಿಕೊಂಡು ಇದೇನು ಯಾಗ ಮಾಡಿದ್ದು ಅಂತ ನನಗೆ ಅನ್ನಿಸುವುದಿಲ್ಲ. ನನಗನ್ನಿಸ್ತದೆಯಲ್ಲ ಸ್ವಾಮಿ, ಏನೇ ಆಗ್ಲಿ ಅದನ್ನು ಸೌಹಾರ್ದವಾಗಿ ಮುಗಿಸಿದ್ರೆ ಒಳ್ಳೆಯದಲ್ವಾ? ಸೌಹಾರ್ದಯುತವಾಗಿ ನಾನು ಇದುವರೆಗೆ ನಿಮ್ಮಲ್ಲಿ ಏನನ್ನೋ ಕೇಳಿಕೊಂಡದ್ದಿಲ್ಲ, ಏನನ್ನೋ ಬೇಡಿಕೊಂಡದ್ದಿಲ್ಲ. ನಿಮ್ಮ ಪಾದ ಸೇವೆಯಲ್ಲಿ ಎಲ್ಲವನ್ನೂ ಮರೆತವಳು ನಾನು. ಯಾಕೋ ಏನೋ ಇನ್ನು ಅಪ್ಪನ ಮನೆಗೆ ಹೋಗಬೇಕು, ಆ ಸಮಾರಂಭದಲ್ಲಿ ಭಾಗವಹಿಸಬೇಕು, ಎಲ್ಲರಲ್ಲಿ ಮಾತನಾಡಬೇಕು, ಬಂಧು ವರ್ಗದವರನ್ನು ಒಮ್ಮೆ ಸ್ಪಂದಿಸಬೇಕು ಅಂತ ಮನಸ್ಸು ಕೇಳ್ತಾ ಇದೆ. ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಕೇಳಿಕೊಂಡೆ. ಸ್ವಾಮಿ, ಹೋಗುದು ಬೇಡ ಅಂತ ದಯವಿಟ್ಟು ಹೇಳಬೇಡಿ, ದಯವಿಟ್ಟು ಹೇಳಬೇಡಿ. ಬೇಡನು ಪರಿಚಯಿಸಿ ನಿಗೆ ಮಾತಾಡದತಿ ಮೌನವನು ತಾಳ್ದಿರಲೆಂದಳನ್ನು ಯಾಕೆ ಹೀಗಾಟ ಮಾಡ್ತಾಳೆ? ಹೋಗಲೇಬೇಕು ಎಂಬಂತೆ ಹಠ ಹಿಡಿದಂತಹ ಈಕೆಯನ್ನು ಸಮಾಧಾನ ಪಡಿಸುವುದಕ್ಕೆ ನನ್ನಿಂದ ಆಗುವುದಿಲ್ಲ. ನನ್ನ ಅಪ್ಪಣೆ ಇಲ್ಲದೆ ಗೌರಿ ಹೋಗಲಾರಳು. ಆದ್ರಿಂದ ಹೋಗಬೇಡ ಎಂದು ಒಮ್ಮೆ ಹೇಳಿದ್ದೇನೆ. ಆದ್ರೂ ಮತ್ತು ಒತ್ತಾಯಿಸ್ತಾ ಇದ್ದಾಳೆ. ಏನು ಮಾಡೋಣ? ಮಾತಾಡದಿದ್ರೆ ಆಯ್ತು. ಸ್ವಾಮಿ, ನಿಲ್ಲದು ಮನವಲ್ಲಿ ಹೋಗದೆ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣದೊಲ್ಲವ ಪತಿಗಲ್ಲವ ಹಿಡಿದು ಮುತ್ತಿಸಿದಳು, ಪತಿಗಲ್ಲವ ಹಿಡಿದು ಮುತ್ತಿಸಿದಳು, ಪತಿಗಲ್ಲವ ಹಿಡಿದು ಮುತ್ತಿಸಿದಳು. ಮಾತಾಡದೀರ್ಪು ಏಕೆಂಬಳು, ತಾನೇ ಮಾತಾಡುವುದರಾಗಿ ಬೀಳ್ಗೊಂಬಳು, ತಾನೇ ಮಾತಾಡಿ ತರಗೆ ಬೀಳ್ಗೊಂಬಳು. ನಾನು ಹೋದೇನು ಕಾತುರದಿಂದೆದ್ದು ನಡೆವಳು ನಡೆವಳು, ತಾನೇ ಮಾತಾಡುವುದರಾಗಿ ಬೀಳ್ಗೊಂಬಳು, ತಾನೇ ಮಾತಾಡುವುದರಾಗಿ ಬೀಳ್ಗೊಂಬಳು. ಕಾದುರದಿಂದೆದ್ದು ನಡೆವಳು ಜಗನ್ಮಾತೆ, ತಾನೇ ಮಾತಾಡುವುದರಾಗಿ ಬೀಳ್ಗೊಂಬಳು. ನಿಲ್ಲದು ಮನವಲ್ಲಿ ಹೋಗದೆ ನಿಲ್ಲದು ಮನವಲ್ಲಿ ಸ್ವಾಮಿ. ಓಹೋ, ಇದುವರೆಗೆ ಮುಖದಲ್ಲಿ ಸುಖ ಇಲ್ಲ ಅಂತ ಈಗ ನಿಮಗೆ ಅನ್ನಿಸಿದ್ದ? ನಾನು ಇದುವರೆಗೆ ಸಂತೋಷದಲ್ಲಿ ಅಪ್ಪನ ಮನೆಗೆ ಹೋಗ್ಬೇಕು ಅಂತ ನಿಮ್ಮಲ್ಲಿ ಅಷ್ಟು ಹಠ ಹಿಡಿದೆ. ಒಮ್ಮೆ ಕಳಿಸಿಕೊಟ್ರೆ ಏನಾಗ್ತಿತ್ತು? ನನ್ನ ಅಪ್ಪನಲ್ಲಿ ನಿಮಗೆಲ್ವ ದ್ವೇಷ? ನನಗೇನು ದ್ವೇಷ ಇಲ್ವಲ್ಲ ಸ್ವಾಮಿ. ನೀವು ಬರದಿದ್ರೆ ಬೇಡ, ನನ್ನನ್ನಾದ್ರೂ ಕಳಿಸಿಕೊಡ್ಬೋದಲ್ಲ. ನಾನು ಒಬ್ಬಳೇ ಹೋಗಿ ಬರ್ತೇನೆ, ಹೆಚ್ಚು ದಿವಸ ನಿಲ್ಲುವುದಿಲ್ಲ. ಇವತ್ತು ಹೋಗೋದು, ನಾಳೆ ಸಂಭ್ರಮದಲ್ಲಿ ಭಾಗವಹಿಸುವುದು, ನಾಡಿದ್ದೇ ಬರುವುದು. ಸ್ವಾಮಿ ಕಳಿಸಿಕೊಡಿ. ನೋಡಿ, ನೀವು ಹಾಗೆ ಹೇಳುವಾಗ ನಂದಿ ಭೃಂಗಿ ಪ್ರಕಟಾದಿಗಳೆಲ್ಲ ಹೌದು ಹೌದು ಅಂತ ತಲೆಯಲ್ಲಿ ಆಡಿಸ್ತಾ ಇದ್ದಾರೆ. ನೋಡಿ, ಅವರಿಗೂ ಕೂಡ ಸಮಾಧಾನ ಆಗಿದೆ. ದೇವಿ ಇಲ್ಲಿರಬಾರದು, ಅಪ್ಪನ ಮನೆಗೆ ಹೋಗಬೇಕು ಅಂತ. ನಾನು ಅಷ್ಟು ಹೇಳುವಾಗ ನಿಮಗೆ ಅಷ್ಟು ದೊಡ್ಡದಾಗುದು. ನೋಡಿ, ಎಂತದ್ದು ನೀವು ಸಿಟ್ಟು ಮಾಡಿಕೊಂಡ್ರೆ
ನಿಮ್ಮನ್ನು ನೋಡ್ಲಿಕ್ಕೆ ಆಗುದಿಲ್ಲ. ತಲೆ ಕೂದಲೆಲ್ಲ ಕೆದರಿಕೊಂಡಿದೆ. ಹೌದೌದು. ನೋಡಿ ಸ್ವಾಮಿ, ಏನ್ ಮಾಡೋಣ? ಹಲವು ಬರೆಯಲಿ ಕಾತರಿ ಜಗದೊಳಗೆ ಗರುಡವ ತೋರಿ ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲೇ ನಿಜಗದೊಳಗೆ ಗರುಡವ ತೋರಿ ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲೇ. ಆಶ್ಚರ್ಯ. ನಾನು ಇಷ್ಟು ಹೇಳಿದ್ರು ಕೂಡ ಅವರು ಕಳಿಸಿಕೊಡುವ ಸಿದ್ಧತೆ ಇರಲಿಲ್ಲ. ಮುಖವನ್ನೇ ತಿರುಗಿಸಿಕೊಂಡಿದ್ದಾರೆ. ಹಾ, ಅವ್ರು ಹೇಳಿದ್ದೇನು, ನಮಗೆ ಅವಮಾನವಾಗ್ತದೆ ದಾಕ್ಷಾಯಿಣಿ, ಹೋಗಬೇಡ ಅಂತ. ನನ್ನಪ್ಪನ ಮನೆಯಲ್ಲಿ ನನ್ನವರಿಗೆ ಅವಮಾನ. ಓಹೋ, ನನ್ನವರು ತಿಳಿಯದೆ ಹೇಳಲಾರದು. ಒಂದು ವೇಳೆ ಅವಮಾನವಾಗ್ತದೆ ಅಂತಾದ್ರೆ ನಾನು ಯಾಕೆ ಅದನ್ನು ಪ್ರತಿಭಟಿಸಬಾರದು? ಯಾಕೆ ಅದನ್ನು ನಾನು ತಡೆಯಬಾರದು? ಈ ಉದ್ದೇಶಕ್ಕಾದರೂ ಕೂಡ ನಾನು ಪ್ರಾಚೀನವರಿಗೆ ಹೋಗ್ಲೇಬೇಕು. ಗಂಡ ಸಿಟ್ಟಿನಲ್ಲಿದ್ದಾರೆ. ಹಾ, ಗಂಡನಾದವ ಸಿಟ್ಟಿನಲ್ಲಿದ್ದಾಗ ಒಲಿಸಿ ಹೋಗ್ಬೇಕಂತೆ. ಅವರು ಸಿಟ್ಟಲ್ಲಿದ್ದಾಗ ಹೊಸ್ತಿಲು ದಾಟಿ ನಾವು ಹೋಗುದ್ರಲ್ಲಿ ಏನೂ ಅರ್ಥವಿಲ್ಲ. ಹಾಗಿದ್ರೆ ಏನ್ ಮಾಡೋಣ? ಒಂದು ಉಪಾಯ ಕೊಡೋಣ. ಸ್ವಾಮಿ, ನಾನು ಹೋಗುದಿಲ್ಲ. ಹಾಗಾದಿದ್ರೆ ನಿನ್ನಲ್ಲಿ ಕೋಪ ನನಗೇನೂ ಇಲ್ಲ. ನಿಮ್ಮಲ್ಲಿ ಉಂಟ? ನನಗೆ ಇಲ್ವಲ್ಲ. ಇಲ್ಲಪ್ಪ. ನೀನು ಯಾಕೆ ಇಷ್ಟು ಮುಖ ಉದ್ದಿಸಿಕೊಂಡು? ಅಲ್ಲ, ನನಗೂ ಹಾಗೆ ಕಾಣುದು ಯಾಕೆ ಹೀಗಾಯ್ತು ಅಂತ. ಈಗ ನೀನು ಹೋಗೋದಿಲ್ಲ. ನಾನು ಒಳ್ಳೆಯದಾಯ್ತು. ಒಳ್ಳೆಯದಾಯ್ತು. ಕುಳಿತುಕೋ. ಎಲ್ಲಿ? ಇಲ್ಲೇ ಕುಳಿತುಕೋ. ಮತ್ತಲ್ಲಿ ಕುಳಿತುಕೊಳ್ಳೋದು? ಹೌದು. ಈಗ ಕೈಲಾಸದ ತಪ್ಪಲು ಪ್ರದೇಶವನ್ನೆಲ್ಲ ತಿರುಗಿ ಅದೌದು ಸ್ವಾಮಿ. ಆ ತಪ್ಪಲು ಪ್ರದೇಶಕ್ಕೆ ಹೋದಾಗ ಸುದ್ದಿಯೊಮ್ಮೆ ಹೇಳು ನನಗೆ. ಆ ಬ್ರಾಹ್ಮಣರು ಸಿಕ್ಕಿದ್ದು, ಅವಲ್ಲಿಂದ ಬಂದಿರಯ್ಯ ಭೂಮಿ ದೇವ ಅಂತ ನಾನು ಕೇಳಿದೆ. ಆಗ ಅವ್ರು ಹೇಳಿದ್ರು, ತಕ್ಷಣ ಯಾಗಕ್ಕೆ ನಾವು ಪೋಪೆವಮ್ಮ, ನೀವು ಬರ್ತೀರಾ ಅಂತ ಕೇಳಿದ್ರು. ಆ ಕ್ಷಣವನ್ನು ಊಹಿಸುವಾಗ ರೋಮಾಂಚನವಾಗ್ತದೆ. ಅಪ್ಪನ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತದೆ. ಸ್ವಾಮಿ, ಆ ಬ್ರಾಹ್ಮಣರು ಎತ್ತಿರ್ಬೋದಾ? ಅವರು ತಲುಪಿರ್ಬೋದಾ? ಆ ಯಾಗ ಈಗ ಆರಂಭ ಆಗಿರ್ಬೋದಾ? ಹೇಳಿ ಸ್ವಾಮಿ. ನಾನು ಅಷ್ಟು ಹೇಳುವಾಗ ನಿಮಗೆ ಏನಾದದ್ದು? ನೀವು ತಪ್ಪಲು ಪ್ರದೇಶ ಅಂತ ಹೇಳುವಾಗ ನನಗೆ ಉತ್ಸಾಹ ಇಮ್ಮಡಿ ಆದದ್ದು. ಇಲ್ಲ, ನಾನು ಮಾತಾಡೋದಿಲ್ಲ. ತಪ್ಪಲು ಪ್ರದೇಶ ಸುದ್ದಿಯೇ ಬೇಡ. ಬೇರೆಂತಾಗಿತ್ತು? ದಕ್ಷಿಣ ಯಾಗ ಮತ್ತು ನೆನಪಾಗುತ್ತದೆ. ಇಲ್ಲ, ಆಗುದಿಲ್ಲ. ನೀವು ನೆನಪಿಸಿದ ನಾನಾ? ನೀವಲ್ವ? ನಾನು ಅದನ್ನು ಮರ್ತಿದ್ದೆ. ನೀವು ತಪ್ಪನ್ನು ಹೇಳುವಾಗ ನೆನಪಾಯ್ತು. ಈಗ ನಮ್ಮೊಳಗೊಂದು ಒಪ್ಪಂದ ಆಗಬೇಕು. ನಾನು ಮಾತಾಡಬೇಕು ಅಂತ ಹೇಳಿ ಆದ್ರೆ ಒಪ್ಪಂದ ಆಗಬೇಕು. ಏನು? ದಕ್ಷಿಣ ಯಾಗದ ಸುದ್ದಿ ಬಿಡಬೇಕು. ನೀವು ದಕ್ಷಿಣ ಯಾಗ ಸುದ್ದಿ ಮಾತಾಡೋದು? ಸುದ್ದಿ ಮಾತಾಡೋದು. ಹಾಗಾದ್ರೆ ಎಷ್ಟು ಮಾತಾಡೋದು? ಇದು ಎಂತ ಮಾತಾಡೋದು? ನಿನಗೆ ಗೊತ್ತು, ನನಗೇನು ಗೊತ್ತು. ಹೌದು, ಹೇಗೂ ಆದಿತ್ತು. ನಾನು ಹೋಗುವುದೇ ಇಲ್ಲ. ಹೋಗುದು ಬೇಡ. ಬೇಡ. ಈಗ ಪ್ರಾರಂಭದಿಂದ ಒಂದು ಶಿವತಾಂಡವಾಡುವನು ಬೇಡ. ಅದು ಮಾಡಿ ಮಾಡಿ ಅಭ್ಯಾಸ ಆಗಿದೆ. ಅಭ್ಯಾಸ ಇನ್ನದಲ್ಲಿ ಹೊಸತಿ ಏನಿಲ್ಲ ಅಂತ ನನಗೆ ಹಳೆ ನೆನಪು. ಬೇಡ, ಅದು ಬೇಡ. ಇಲ್ಲವಾಗಿದ್ರೆ ಹೀಗೆ ಒಮ್ಮೆ ಕೈಲಾಸದಲ್ಲಿ ನಾನು ನಿನ್ನೊಂದಿಗೆ ಬರಲ್ಲ. ಅದಾದೀತು. ಬೇಡ, ನಾವೇ ಇಲ್ಲೊಂದು ಯಾಗ ಮಾಡೋಣ. ಅಶ್ವಿನಿ, ಭರಣಿ, ಕೃತಿಕೆ, ರೋಹಿಣಿ ಎಲ್ಲರನ್ನೂ ಇಲ್ಲಿ ಕರೆಸೋಣ. ಬೇಡ. ಅತ್ಯಂತ ವೈಭವದಿಂದ. ಬೇಕಾದ್ರೆ ನಿನ್ನ ಅಪ್ಪನಿಗೂ ಹೇಳಿಕೆ ಕೊಡೋಣ. ಸ್ವಾಮಿ, ಈಗ ನಾವಿಲ್ಲಿ ವೈಭವದಲ್ಲಿ ಮಾಡಬಹುದು. ಅದು ಮಾಡಿದ್ದು ಹೇಗಾಗ್ತದೆ? ಈಶ್ವರ ದೇವರು ಮಾಡಿದ್ದು. ಹೌದು. ದಾಕ್ಷಾಯಿಣಿಯ ಗಂಡ ಮಾಡಿದ್ದು. ನನ್ನ ಬಲಬದಿಯಲ್ಲಿ ನೀನೇ ಕುಳಿತುಕೊಳ್ಬೇಕು. ಆದ್ರೆ ನನ್ನ ಅಪ್ಪನ ಮನೆಯಲ್ಲಿ ಆದಾಗೆ ಆಗ್ತದ? ಏನಾಗಬೇಕು ಈಗ? ಅಲ್ಲ, ಅಷ್ಟು ಸಂಭ್ರಮ ಅಲ್ಲ. ಅಲ್ಲ, ನಿನ್ನ ಅಪ್ಪನ ಮನೆಯಲ್ಲಿ ಯಾಗ ಆಗ್ತದೆ, ಅದಕ್ಕೆ ಏನಾಗಬೇಕು? ಅದೇ ನಿಮ್ಗೆ ಮುಖ ಏನು ದೊಡ್ಡದಾಗೋದು? ಏನಿಲ್ಲ, ಹೇಳು. ದೊಡ್ಡದಾಗೋದು ಅಲ್ಲ, ನೀನು ಹೇಳು, ನಾನು ಕೇಳ್ತೇನೆ. ಈಗ ಅಲ್ಲಿ ಯಾಗ ಶುರು ಆಗಿರ್ಬಹುದು. ಎರಡು ಆಸನಗಳು ಬರಿದಾಗಿರ್ಬಹುದು. ಇರ್ಲಿ. ಯಾಕಂದ್ರೆ ನನ್ನ ಅಪ್ಪನಿಗೆ ಹೇಳಿ 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 ಸಾಕಾಗಿರ್ಬೋದು. ಅದು ಯಾರಿಗೆ ಅಂತ ಕೇಳಿದ್ರೆ, ನನ್ನ ಕೊನೆಯ ಮಗಳು ಮತ್ತು ಅಳಿಯ ಬರ್ತಾರೆ, ಅವರಿಗೋಸ್ಕರ ಇಟ್ಟದ್ದು ಅಂತ ನನ್ನ ಅಪ್ಪ ಆ ವ್ಯವಸ್ಥಾಪಕರಿಗೆಲ್ಲ ಹೇಳಿ ಹೇಳಿ ಸಾಕಾದೀತು. ಆಸನಗಳನ್ನು ಇಟ್ಟ ಜನಗಳು ಅಲ್ಲೇ ಇದ್ದಾರಲ್ಲ, ಯಾಗ ಮುಗಿದ ಮೇಲೆ ಮಡಚಿ ಒಳಗಿಟ್ಟಾರು. ನಿನಗೆ ತಲೆಬಿಸಬೇಡ. ಅಯ್ಯೋ, ಅಷ್ಟು ಮಂದಿಗಳಿದ್ದಾಗ ಎರಡು ಆಸನ ಬರಿದಾದ್ರೆ ಸ್ವಾಮಿ ಏನು ಇದು? ಹೇಳು ಹೇಳು. ಅಲ್ಲ, ಸಂಕೋಚ ಬೇಡ. ಹೇಳ. ಬೇಡ, ದಕ್ಷ ಆಗದ ಸುದ್ದಿಯೇ ಬೇಡ. ಬೇಡ, ದಕ್ಷ ಆಗದ್ದು ಬೇಡ. ನಿನ್ನ ಸುದ್ದಿ ಹೇಳು. ಅಲ್ಲ, ಈಗ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಗಂಡ ಹೆಂಡತಿ ಯಾಕೆ ಹೋಗ್ಬೇಕು? ಇಬ್ರು ಯಾಕೆ ಹೋಗ್ಬೇಕು? ಹೆಂಡತಿ ಒಬ್ಬಳೆ ಹೋದ್ರೆ ಸಾಕಾಗುದಿಲ್ವಾ? ಸಾಕಾಗ್ತದೆ. ಹಾಗೆ ನಾನು ಹೋಗಿ ಬರ್ಲಾ? ನಿನಗೆ ದಕ್ಷ ಯಾಗಕ್ಕೆ ಹೋಗಬೇಕಲ್ವೇನೆ? ನಿನಗೆ ದಕ್ಷ ಯಾಗಕ್ಕೆ ಹೋಗಬೇಕಲ್ವೇನೆ? ಹೋಗ್ಬೇಕೇನೆ? ಹಲವು ಪರಿಯಲ್ಲಿ ಅವರನ್ನು ಕಾಡಿಕೊಂಡೆ, ಬೇಡಿಕೊಂಡೆ. ಈ ರೀತಿ ಮಾಡ್ತಾರೆ ಅಂತ ನಾನು ಎಣಿಸಿರಲಿಲ್ಲ. ನಾನು ಹೋಗ್ಬೇಕೆ ಇವತ್ತು? ಸರಿ.
ವಹಿಸಿತು ಈಶ್ವರಾಜ್ಞೆಯ ಮೇಲೆ ಪರಿವಾರ. ನನ್ನವರು ಎಂದೂ ಕೂಡ ಈ ರೀತಿ ವ್ಯವಹರಿಸಿದವರಲ್ಲ. ಒಂದು ಮಾತು ಹೇಳಬಹುದಾಗಿತ್ತು, ಹೋಗಿ ಬಾ ದಾಕ್ಷಾಯಿಣಿ ಅಂತ ಹೇಳ್ತಿದ್ರೆ ಇಷ್ಟೆಲ್ಲ ರಾದ್ದಾಂತಗಳು ಆಗ್ತಾನೆ ಇರಲಿಲ್ಲ. ಹೋಗು ಅಂತ ನನ್ನನ್ನು ತಳ್ಳಿ ಬಿಟ್ರೆ ಇವತ್ತು ಪ್ರೀತಿಯಿಂದ ಮಾತಾಡುವಂತಹ ಗಂಡ ಇವತ್ತು ಇಷ್ಟು ಕ್ರೂರತನದಿಂದ ವರ್ತಿಸ್ತಾನೆ ಅಂತಾದ್ರೆ, ಅಯ್ಯೋ ಇದೆಲ್ಲ ಯಾಕೆ? ಏನೇ ಆಗ್ಲಿ, ಇಂಥದ್ದೇ ಆಗ್ಲಿ, ಪ್ರಾಚೀನವರೆಗೆ ನನಗೆ ಹೋಗ್ಲೇಬೇಕು. ಅವರು ಕಳುಹಿಸಿಕೊಡುವ ಸ್ಥಿತಿಯಲ್ಲಿಲ್ಲ. ನಾನು ಹೋಗ್ತೇನೆ. ಅವರ ಮೌನವನ್ನು ಸಮ್ಮತಿಯಿಂದ ಭಾವಿಸ್ತೇನೆ. ನನ್ನನ್ನು ತಳ್ಳುವ ಹೊತ್ತಿಗೆ ಹೋಗು ಅಂತ ಹೇಳಿದ್ರಲ್ಲ, ಅದನ್ನೇ ಆಜ್ಞೆಯಿಂದ ಪಾಲಿಸಿಕೊಳ್ತೇನೆ. ಅವರ ಪಾದ ಧೂಳಿಯನ್ನೇ ಶಿರದಲ್ಲಿ ಧರಿಸಿಕೊಳ್ತೇನೆ. ಹೋಗುದೇ ಅಪ್ಪನ ಹತ್ರ ಮಾತಾಡಬೇಕು, ಅಮ್ಮನ ಹತ್ರ ಮಾತಾಡಬೇಕು. ಅವರನ್ನು ನೋಡಿದ ಎಷ್ಟು ದಿವಸ. ಸ್ವಾಮಿ, ನೀವು ಕಳಿಸಿಕೊಡುವುದಿಲ್ಲ ಗೊತ್ತು ನನಗೆ. ನಿಮ್ಮ ಪಾದ ಧೂಳಿಯನ್ನೇ ಶಿರದಲ್ಲಿ ಧರಿಸಿಕೊಂಡಿದ್ದೇನೆ. ನನಗೆ ಅಪ್ಪನ ಮನೆಗೆ ಹೋಗಲೇಬೇಕು. ನೀವು ಬಾರದಿದ್ರೆ ಬೇಡ. ಸ್ವಾಮಿ, ಸಿಟ್ಟನ್ನು ಬಿಡಿ. ಆದದ್ದ ಹಾಗೆ ಹೋಯ್ತಲ್ಲ. ತಮ್ಮಯ್ಯ, ಹೋಗುದಾಕ್ಷಾಯಿ ಅಂತ ಒಂದು ಮಾತು ಹೇಳಿ ನಾನು ಸಂತೋಷದಿಂದ ಹೋಗಿ ಬರ್ತೇನೆ. ಹೇಳಿ ಸ್ವಾಮಿ, ಹೇಳಿ. ನೀವು ಹೇಳೋದಿಲ್ಲ ಅಂತ ಗೊತ್ತು. ಹಾಗಿದ್ರೆ ನಾನು ಹೋಗಿ ಬರಲ್ಲ? ಹೋಗ್ತೇನೆ. ಇಂದು ಹೋಗಿ ನಾಳೆ ಬರ್ತೇನೆ. ಅಯ್ಯೋ, ನಾನು ಈ ಸ್ಥಿತಿಯಲ್ಲಿ ಹೋಗುವುದು ಸರಿಯಾ? ಮೌನವಾಗಿದ್ದಾರೆ. ಮುಖವನ್ನು ನೋಡಿದಾಗ ಕ್ರೌರ್ಯವೇ ಹೊತ್ತು ತುಂಬಿದೆ. ಗಂಡನ ಮಾತನ್ನು ಧಿಕ್ಕರಿಸಿ ಹೋದ್ರೆ ನಾಳೆ ಏನ್ ಹೇಳ್ಯಾರು? ನಾನು ಯಾಕೆ ಆಲೋಚಿಸ್ಬೇಕು? ಆಗ ತಂದೆ, ತಾಯಿ, ಬಂಧುಗಳು. ಸ್ವಾಮಿ ನೋಡಿ, ನಾನು ಹೋಗ್ತೇನೆ. ನನಗೆ ಹೋಗಲೇಬೇಕು. ನನ್ನ ಮನಸ್ಸು ಪ್ರಾಚೀನವರೆಯ ಯಾಗಶಾಲೆ ಅಂತ ಸೆಳೆಯುತ್ತಾ ಇದೆ. ಸ್ವಾಮಿ, ಕಳಿಸಿಕೊಡಿ ತಮ್ಮಯ್ಯ. ಇಲ್ಲ, ನೀವು ಕಳಿಸಿಕೊಡಲಾರಿರಿ. ಎಂದೋ ಆದಂತಹ ಆ ಘಟನೆಯನ್ನು ಇದಕ್ಕೆ ತೇಪೆ ಹಾಕಿ ನನ್ನನ್ನು ಇವತ್ತು ಕೈಲಾಸದಲ್ಲಿ ಉಳಿಸಿಕೊಡುವಂತಹ ಪ್ರಯತ್ನ ಇಲ್ಲ. ಸ್ವಾಮಿ, ನಾನು ಹೋಗ್ತೇನೆ. ಪ್ರಾಚೀನವರೆಗೆ ಹೋಗ್ತೇನೆ. ಇಂದು ಹೋಗಿ ನಾಳೆ ಬರ್ತೇನೆ. ಆಗದ ಒಮ್ಮೆ ಮುಖ ನೋಡಿ ತಮ್ಮಯ್ಯ. ನಾನು ಯಾಕೆ ಇಲ್ಲಿ ವೇಳೆ ಕಳೆಯೋದು? ಪ್ರಾಚೀನವರೆಗೆ ಹೋಗದೆ ವಿಧಿ ಇಲ್ಲ. ಹೋಗಲೇಬೇಕು. ನನ್ನವರು ಕಳಿಸಿ ಕೊಡದಿದ್ರೆ ಏನಾಯ್ತಂತೆ? ನಾನು ಜಗದೀಶ್ವರಿ ಅಲ್ವೇ? ಇಚ್ಛಾ ಮಾತ್ರದಿಂದ ಎಲ್ಲಿಗೂ ಬೇಕಾದ್ರೂ ಹೋಗಬಹುದು. ಅಂತಹ ಸ್ವಾತಂತ್ರ್ಯ ನನಗೆ ಕೊಟ್ಟಿದ್ದಾರೆ. ಈ ಹೊತ್ತು ಯಾಗದ ಸಂಭ್ರಮವನ್ನು ಕಾಣಬೇಕು. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಆಗುವಂತಹ ಅವಮಾನವನ್ನು ತಡಿಬೇಕು. ಅದಕ್ಕೆ ಹೋಗ್ತೇನೆ. ಸ್ವಾಮಿ, ನೀವು ಕಲಿಸಿಕೊಡದಿದ್ರೆ ಬೇಡ. ನಿಮ್ಮ ಮೌನವನ್ನೇ ಸಮ್ಮತಿಯಿಂದ ಭಾವಿಸಿಕೊಂಡು ಹೊರಟೆ. ಹೋಗ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗೌರಿ, ಹೊರಟೇ ಹೋದೆಯ? ಕೊನೆಗೂ ನನ್ನನ್ನು ನಗಲಿದೆಯ? ಏನೋ ಅನಾಹುತ ಸಂಭವಿಸುವುದು ಇದೆ. ಇಲ್ಲವಾಗಿದ್ರೆ ಅರ್ಧನಾರೀಶ್ವರನಾರು. ಗೌರಿ ಇಲ್ಲದೆ ನನ್ನ ಅರ್ಧ ಶರೀರೆಯಾದಂತಹ ಈ ಗೌರಿ ಇಲ್ಲದೆ ನಾನು ಕೈಲಾಸದಲ್ಲೇ ಹೇಗಿರಲಿ? ಯಾರದು? ನಂದಿ, ಭೃಂಗಿ, ಭೃಕುಟಿ, ನೀವೆಲ್ಲವರೂ ಕೂಡ ಈ ಮಾತೆಯ ಬೆನ್ನ ಹಿಂದೆಯೇ ಹೋಗಿ ಅವಳು ನಡೆದುಕೊಂಡು ಹೋಗಬಾರದು. ಅಂಗಣವನ್ನೇರಿಸಿ ಸಕಲ ಅಲಂಕಾರ ಭೂಷಿತೆಯಾಗಿ ಪ್ರಾಚೀನವರ ಹೀಗೆ ಗೌರಿಯನ್ನು ಕರೆದೊಯ್ಯಿರಿ. ಅಲ್ಲಿ ಏನಾದ್ರೂ ಅವಳಿಗೆ ಅಪಮಾನವಾಯಿತು ಅಂತೇಳಿ ಆದ್ರೆ ಅವಳನ್ನು ರಕ್ಷಿಸುವ ಹೊಣೆಗಾರಿಕೆ ನಿಮ್ಮದು. ಹೋಗಿ. ಪ್ರಜಾಪತಿ, ಸಮಸ್ತವು ಸಿದ್ಧವಾಗಿದೆ ಅಲ್ಲ? ದೇವತೆಗಳೆಲ್ಲ ಸೇರಿದ್ದಾರೆ. ಕ್ಷಣಾರ್ಧದಲ್ಲಿ ಯಾಗ ಪ್ರಾರಂಭ ಆಗಬೇಕು. ಅಲ್ಲಿ ಕುಳಿತುಕೊಳ್ಬೇಕು. ಇಲ್ಲಿ ಮೊದಲೊಂದು ಸಂಕಲ್ಪ ಮಾಡಬೇಕು. ಆಗಲಿ. ಯಾವ ರೀತಿ ಇದು ಯಾವುದಕ್ಕಾಗಿ ಯಾಗವನ್ನು ನಿರೀಕ್ಷೆಯ ಯಾಗ, ನಿರೀಶ್ವರ ಯಾಗವನ್ನು ಮಾಡಬೇಕಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳುದು.
ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಎಲ್ಲ ನೀವು ಹೇಳಿದಾಗೆ ಸಂಕಲ್ಪ ಮಾಡಿ ಅಗ್ನಿ ಪ್ರತಿಷ್ಠೆ ಮಾಡಿ ಆಯ್ತು. ಗಣಪತಿ ಸ್ತುತಿಯೊಂದು ಗಣಪತಿ ಸ್ತುತಿಯೊಂದು ಆಗಬೇಕು. ಅವ ಇಲ್ಲದಿದ್ರು ಅವನ ಮಗ ಆದ್ರೂ ಬೇಕಲ್ಲ ನಮಗೆ. ಗಣಪತಿ ಸ್ತುತಿ ಆಯ್ತು, ಇನ್ನು ಯಾಗ ಪ್ರಾರಂಭ ಮಾಡಬೇಕು. ಆಗ್ಲಿ, ಒಂದೊಂದೇ ಇದನ್ನು ಹಾಕಿಕೊಳ್ತೇನೆ, ಪ್ರಾರಂಭ ಆಗ್ಲಿ. ಕಾಣುತ್ತ ಕಾಣದಂದದನಿಗೆ ತಾಯ್ದೆಯರು ಕಾಣುದ ಕಾಣದಂದದನಿಗೆ. ಅಪ್ಪ, ನಾನು ದಾಕ್ಷಾಯಿಣಿ ಬಂದಿದ್ದೇನೆ. ಮಗಳು ಸತ್ತಿದ್ದಾಳೆ. ಕೋಮಲೆಯ ಎರೆದು ನುಡಿದ ನಾವುಲನೆ ಕೊಳ್ಳಿದರು ಸರಿದಾಮೋದನಿಯೊಳಗೆ ಮುಳುಗಿದಳದಿಕ ಬೆರಗಿದಲಿಯೇ. ಅಪ್ಪ ಅಪ್ಪ, ನಾನು ನಾನು ದಾಕ್ಷಾಯಿಣಿ ಅಪ್ಪ. ಮಗಳು ಸತ್ತಿದ್ದಾಳೆ. ಅಮ್ಮ ಅಮ್ಮ, ಒಮ್ಮೆ ಮುಖ ಕೊಟ್ಟು ಮಾತಾಡಮ್ಮ. ನಾನಮ್ಮ. ತಿರುಗಿಸೆ ಮುಖ. ಅಕ್ಕಂದಿರೆ, ನನ್ನ ಪರಿಚಯ ಸಿಕ್ಲಿಲ್ವೇ? ನೀವು ಯಾಕೆ ನೆಲನೋಟಕರಾದಿರಿ? ನಾನು ಮಾತಾಡಿ. ನನ್ನ ಮಕ್ಕಳು ಮಾತನಾಡಿದ ಜಾಗೃತಿ. ಓ ನನ್ನ ಸಹಪಾಠಿಗಳೇ, ನೀವು ಯಾಕೆ ಹೀಗಿದ್ದೀರಿ? ನನ್ನ ಪರಿಚಯ ಸಿಕ್ಲಿಲ್ವೇ? ನನಗಾದೀತು ಜತನ. ಆಶ್ಚರ್ಯ. ಯಾಗಶಾಲೆಯನ್ನು ಪ್ರವೇಶಿಸಿದಾಗ ನಾನು ಒಳ್ಳೆಯ ನಿರೀಕ್ಷೆಯಲ್ಲಿ ಇದ್ದೆ. ದೇವತೆಗಳೆಲ್ಲ ವಿರಾಜಮಾನವಾದಂತಹ ಈ ಸಭೆಯಲ್ಲಿ ನನಗೆ ಒಳ್ಳೆ ಮಾನ್ಯತೆ ಸಿಗಬಹುದು ಅಂತ. ಅಪ್ಪನ ತಿರಸ್ಕಾರ, ಅಮ್ಮನ ತಿರಸ್ಕಾರ, ಬಂಧು ವರ್ಗದವರ ತಿರಸ್ಕಾರ. ಹಾಗಿದ್ರೆ ನನ್ನವರು ಹೇಳಿದ್ದು ನೆನಪಾಗ್ತಾ ಇದೆ. ಅವಮಾನ ಅವಮಾನ. ನಮಗೆ ಅವಮಾನವಾಗುತ್ತಿದ್ರೆ ಇಲ್ಲಿ ಯಾಗದಲ್ಲಿ ಅಲ್ವೇ? ಯಾಗದ ಬಗೆಗಿರಿ ಬದಿ ಭಾಗವನಿಡದಿರ್ಬಗದುವನಿರಿಗಿಸುತ್ತಾಗ ಇಂದ್ರನಿಗೆ ತೂಗುತ್ತ ಶಿರವು ಹರಗರ. ಏನೋ ಯಾರಿಗೆ? ಇಂದ್ರನಿಗೆ. ಇಂದ್ರಾಯ ಇದನ್ನ ಮಮ ಅಗ್ನೇಯ ಇದನ್ನ ಮಮ ಯಮಾಯ ಇದನ್ನ ಏನೋ 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 ಶಿರವನುಗುದ ಹೊರಗರ ಈ ಗತಿ ತನಗಾಯ್ತೆನುತ ಆಡಿದಲ್ ಸಭೆಯೊಳು ಏತಗೆ ಬಂದೆನು ತಾನೇ ಪಾಠಕಿ ಮಾಡುವ ಯಜ್ಞದ ಏತಗೆ ಬಂದೆನು ತಾನೇ ಪಾಠಕಿ ಮಾಡುವ ಯಜ್ಞದ ರೀತಿಯೊಂದರಿಯದೆ ಬಂದೆ ತೆರನಾಡುದಲ್ಲ. ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿದ ಭಾಗವ ಕೊಡದಿಕಾಗ ಮತೆಯೊಂದರ್ಯಾರಿ ಬುದ್ಧಿಯುತ್ತಿದಗೆ ಬಂತು. ಯಾಕೆ ಬಂತು? ಅತಿ ದುಷ್ಟರು ಕೂಡಿಗದುರು ಮತಿಗಳ ಮಧ್ಯಕ್ಕೆ ತಾನೇ ತಗೆ ಬಂದೆನು. ಶಿವನೇ, ಗತಿಯೇನ ಗುಣ ಅಯ್ಯೋ, ಏನ್ ಮಾಡ್ಲಿ? ಏತಗೆ ಬಂದೆನು. ಇಂದ್ರ, ಅಗ್ನಿ, ವರುಣ, ವಾಯು, ಕುಬೇರ ಇವರಿಗೆಲ್ಲ ವಿದ್ಯುಕ್ತವಾಗಿ ಅವಿರ್ಭಾವ ಸಲ್ಲುತ್ತಾ ಇದೆ. ಈಶಾನ ಭಾಗ ಪರಮೇಶ್ವರನ ಸ್ಥಾನ. ಆ ಭಾಗಕ್ಕೆ ಅವಿರ್ಭಾಗ
ಹಾಕುವ ಹೊತ್ತಿಗೆ ನನ್ನಪ್ಪನಿಂದ ತಡೆ. ಹಾಗಿದ್ರೆ ಈಶಾನ ಭಾಗಕ್ಕೆ ಹವಿರ್ಭಾಗ ಇಲ್ಲವೇ? ಈಶಾನ ಭಾಗಕ್ಕೆ ಹವಿರ್ಭಾಗ ಇಲ್ಲವೇ? ಶಿವನೇ, ನನ್ನವರನ್ನು ಧಿಕ್ಕರಿಸಿ ಯಾಗವನ್ನು ಮಾಡ್ತಾನೆ ನನ್ನಪ್ಪ. ನನ್ನವರು ಹೇಳಿದ್ರು ಅವಮಾನ ಯಾವ ಸ್ವರೂಪದಲ್ಲಿಯೂ ಕೂಡ ವ್ಯಕ್ತಿಗೆ ಬರಬಹುದು. ಇದಕ್ಕಿಂತ ದೊಡ್ಡ ಅವಮಾನ ಇನ್ನೇನು ಬೇಕಾಗಿದೆ? ಹೋಗಬೇಡ ದಾಕ್ಷಾಯಿಣಿ, ಹೋಗಬೇಡ ಅಂತ ನನ್ನವರು ಸಾರಿ ಹೇಳಿದ್ರು. ಗಂಡನ ಮಾತನ್ನು ಧಿಕ್ಕರಿಸಿ ಬಂದ ಸತಿಗೆ ಯಾವ ಶಿಕ್ಷೆ ಕಾದಿದೆ ಎಂಬುದು ನಾನೇ ಸಾಕ್ಷಿ. ಈ ಅವಮಾನವನ್ನು ಸ್ವೀಕರಿಸಿ ನಾನು ಪುನಃ ಕೈಲಾಸಕ್ಕೆ ಹೇಗೆ ಹೋಗಲಿ? ಕೆಳಗೆ ಕಂತನ್ನೇ ಮಾಡಿದ ಬಿಕ್ಕ ಬರಿಗಳು ಸುರರು ಕಿರುಡಗೆ ಸೂತಲಿ ನೋಡಿ ಸುರರ್ ಕಾಡು ಹೋದದಿ ದಂಡೆಗೆ ನುಡಿದ ಅಂಬುದಾಕ್ಷಿ ನನ್ನವರಿಗೆ ಸೂಚನೆಯನ್ನು ಕೊಟ್ಟೆಯ? ಈ ಪ್ರಪಂಚದಲ್ಲಿ ಮತಿ ಉಳ್ಳಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ದಕ್ಷ ಪ್ರಜಾಪತಿ ಅಂತ ಹೇಳ್ತಾ ಇದ್ರು. ಇವತ್ತು ವಿಕಲಮತಿತ್ವವನ್ನು ಹೊಂದಿದೆ. ನನಗೆ ಅವಮಾನ ಮಾಡುವುದರ ಮೂಲಕವಾಗಿ ನನ್ನವರಿಗೆ ಅವಮಾನ ಮಾಡಿದೆ. ಮೃತ್ಯುವನ್ನೇ ವಿಚಾರಿಸುವಂತ ಮೃತ್ಯು ಹರವರು ಅವರ ಹಗೆತನವನ್ನು ಸಾಧಿಸಿದೆ ನೀನು ಕೆಟ್ಟೆ. ನಾನಿಲ್ಲಿಗೆ ಬಂದಾಗ ಕೆಲವರು ಕೈ ಚಪ್ಪಾಳಿ ತಟ್ಟಿದ್ರು. ದರ್ಶನವನ್ನು ಪಡೆಯುತ್ತೀರಿ. ಆಮುಖೀನವಾಗಿ ನೀವು ಬದುಕಿಕೊಳ್ತೀರಿ. ಈ ಹೊತ್ತು ಪರಮೇಶ್ವರನೇ ಆರಾಧನೆಯನ್ನಾಗಿ ಪಡೆದಂತಹ ನಿಮಗೆ ಪ್ರತಿಯೊಂದು ಕಷ್ಟ ಬಂದಾಗಲೂ ಕೂಡ ಪರಮೇಶ್ವರ ಅಂತ ಸ್ತುತಿ ಮಾಡ್ತಾ ಇರುವಂತಹ ನಿಮಗೆ ಈ ಹೊತ್ತು ಪರಮೇಶ್ವರನ ಮಾಡದೆ ನಾನು ಜಗದೇಶ್ವರಿ ಬಂದಾಗ ನನ್ನನ್ನು ಅವಮಾನ ಮಾಡುವಷ್ಟು ನಿಮಗೆ ದಾಷ್ಟ್ಯತನ ಬಂತೆ. ನಿಮಗೆ ಹಾಗಲ್ಲ. ಮುಂದಿನ ದೂರದಲ್ಲಿ ನಿಮಗೆ ಸ್ಥಾನಭ್ರಷ್ಟತೆ ಉಂಟಾಗಲಿ. ಸ್ಥಾನಭ್ರಷ್ಟತೆ ಆದ್ರೆ ದಾಕ್ಷಾಯಿಣಿ ಎಂಬ ಹೆಸರು ಬಂದದ್ದು ಹೇಗೆ? ದಕ್ಷನ ಮಗಳಾದ್ದರಿಂದ. ಸುಮ್ಮನೆ ಕುಳಿತುಕೊಳ್ಳಬೇಡ. ಇವತ್ತು ದಾಕ್ಷಾಯಿಣಿ ಎಂಬ ಹೆಸರು ಬಂದದ್ದು ನಿನ್ನ ಮಗಳಾದ್ದರಿಂದ. ಇಲ್ಲದ್ರೆ ಆ ಹೆಸರು ಬರುವುದಿಲ್ಲ. ನಿನ್ನಂತ ವಿಕಲಮತಿತ್ವವನ್ನು ಹೊಂದಿದವನ ಹೆಸರನ್ನು ನನ್ನ ಹೆಸರಿಗೆ ಹೊಸತಿರುವುದು ನಾನು ಸಹಿಸಲಾರೆ. ಅದು ಇಂದಿಗೆ ಮುಗಿಬೇಕು, ಇಂದಿಗೆ ಅಳಿಬೇಕು. ನನ್ನ ಕಾಯವನ್ನು ಅಗ್ನಿಗೆ ಸಮರ್ಪಿಸಿಕೊಳ್ತೀನಿ. ಅಗ್ನಿ ಮುಟ್ಟಿದ್ರೆ ಅರಳಗಾಹುತಿ ಕೊಟ್ಟ ಐದರು ಶಿವ ಮಾನವ ಪರಮೇಶ್ವರನ ಮಡಿದ ದಾಕ್ಷಾಯಿಣಿಯನ್ನು ಸುಡುವುದಕ್ಕೆ ಓರ್ವ ಕುನ್ಯ ಅಗ್ನಿ ಅಗತ್ಯ ಇಲ್ಲ. ನನ್ನ ತನುವಿನಿಂದಲೇ ಯೋಗಾಗ್ನಿಯನ್ನು ಸೃಷ್ಟಿಸಿಕೊಂಡು ಆ ಯೋಗಾಗ್ನಿಯಲ್ಲಿ ನನ್ನ ತನುವನ್ನು ಸಮರ್ಪಿಸಿಕೊಳ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಏನಾಗ್ತದೆ ನೋಡು. ಆದಿತ್ಯನಂತೆ ಶೋಭಿಸುತ್ತ ಶ್ರೀಹರಿ ಜಗದಾದಿಗೆ ಶವದಲಗೆನುದ ಶ್ರೀಹರಿ ಜಗದಾದಿ ಕೇಶವ ಸಲಗೆನುದ ಆ ದಿವ್ಯ ಮುನಿ ನಡೆದರಲು ಬಜರಿರಿ ಶಂಕರ ಹರ ಹರ ಮಹಾದೇವ. ನಾರದರೆ ದೇವಾ ಈಗ ಬರಬೇಕು. ಓ ಮುನಿಪ, ಸಂಚಾರಿಗಳು ನೀವು. ಹೌದು. 14 ಲೋಕಗಳಲ್ಲಿರುವಂತಹ ವರ್ತಮಾನ ಎಲ್ಲವನ್ನೂ ನೀವು ತಿಳಿದವರು. ಹೊಸ ವಾರ್ತೆ ಏನಾದರೂ ಇದ್ರೆ ಅದರಲ್ಲೂ ವಿಶೇಷವಾಗಿ ಪ್ರಾಚೀನ ಬರಿಹಿಯಲ್ಲಿ ನಮ್ಮವಳಾದಂತಹ ಗೌರಿ ಯಾಗಕ್ಕಾಗಿ ಹೋಗಿದ್ದಾಳೆ. ಅಲ್ಲಿ ಏನಾಗಿದೆ, ಅಲ್ಲಿಯ ಪರಿಸ್ಥಿತಿಗಳೇನು, ಯಾಗ ಹೇಗೆ ನಡೆಯುತ್ತದೆ ಎಂಬ ವಾರ್ತೆ ನಿಮಗೆ ತಿಳಿದಿದೆ ಅಂತ ಹೇಳಿ ಆದ್ರೆ ಆದಷ್ಟು ಬೇಗ ಕೇಳೋಣ. ಹೇಳಿ. ಪಾದಗೊಂದಿಸುತ್ತೆಂದ ತಿಳಿಯ ತಂದದೆ ಕೇಳಾದರೂ ಮೇಲೆ ಹೋದವಳ ಪಾದಗೊಂದಿಸುತ್ತೆಂದ ತಿಳಿಯ ತಂದದೆ ಕೇಳಾದರೂ ಮೇಲೆ ಹೋದವಳ ನಾದುದ ಕಂಡು ಸೇರಿರದೆ ಕೈಲಾಸದಲ್ಲಿ ಕುಳಿತು ಎಲ್ಲ ಲೋಕದಲ್ಲಿ ಆಗುವಂತ ಎಲ್ಲ ವಿಚಾರವನ್ನು ತಿಳಿಯುವಂತ ಶಕ್ತಿ ಇದ್ದರೂ ಕೂಡ ನಾರದ ಆಗಮನ ಆದ ಕೂಡಲೇ ಲೋಕದಲ್ಲಿ ಏನು ವಿಶೇಷ ಇದೆ ಎಂದು ಕೇಳಿದೆಯಲ್ಲ ದೇವ. ಪ್ರಾಚೀನ ಬರಿಯಲ್ಲಿ ನಡೆದಂತ ಯಾಗದ ಸೊಬಗನ್ನು ವರ್ಣಿಸುವುದಕ್ಕೆ ಅಸದಳ. ಯಾಕಂತ ಹೇಳಿದ್ರೆ ದೇವತೆಗಳೆಲ್ಲರೂ ಬಂದು ಅಲ್ಲಿ ನೆರೆದಿದ್ದಾರೆ, ಬ್ರಾಹ್ಮಣೋತ್ತಮರೆಲ್ಲರೂ ಬಂದು ಅಲ್ಲಿ ನೆರೆದಿದ್ದಾರೆ. ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳು ಯಥೇಷ್ಟವಾಗಿ ನಡೆಯುತ್ತಾ ಇತ್ತು. ಎಲ್ಲ ದಿಕ್ಪಾಲಕರಿಗೂ ಅವಿಸನ್ನು ಅರ್ಪಿಸುತ್ತಾ ಇದ್ದರು. ಅವಿಸನ್ನು ಸ್ವೀಕರಿಸಿದಂತಹ ದಿಕ್ಪಾಲಕರು ಬಹಳ ಸಂತೋಷದಿಂದ ಮೆರೆಯುತ್ತಾ ಇದ್ದರು. ಅಂತಹ ಯಾಗದ ಸೊಬಗನ್ನು ನೋಡುವುದಕ್ಕಾಗಿ ಅಮ್ಮ ಅಲ್ಲಿಗೆ ಬಂದದ್ದು. ಬಂದದೇ ತಡ ಎಲ್ಲರಿಗೂ ನಮಸ್ಕರಿಸುವಾಗ ಎಲ್ಲರೂ ತಿರಸ್ಕರಿಸಿದರು. ತಿರಸ್ಕರಿಸಿದ್ದು ಮಾತ್ರ ಅಲ್ಲ, ಯಾರನ್ನು ವಿಚಾರ ಮಾಡಬೇಕಿದ್ರು ಯಾರು ಅವರಲ್ಲಿ ಮಾತನಾಡುವವರು ಯಾರೂ ಇಲ್ಲ. ಮುಂದೆ ಎಲ್ಲ ಅಷ್ಟ ದಿಕ್ಪಾಲಕರಲ್ಲಿ ಓರ್ವನಾದಂತಹ ನಿನಗೂ ಕೂಡ ಅಲ್ಲಿ ಆವಿರ್ಭಾಗವೂ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದನ್ನು ಕಂಡ ನೊಂದಂತಹ ದಾಕ್ಷಾಯಿಣಿ ಅಮ್ಮ ಯೋಗಾಗ್ನಿಯನ್ನು ಉಂಟು ಮಾಡಿ ಯೋಗಾಗ್ನಿಯಿಂದ ದಹಿಸಿ ಹೋದರು. ಅಲ್ಲಿ
ಒಂದಾಕ್ಷಣವೇ ಹಸಿವನ್ನು ನೀಗಿಸಿದ ನೀನು ಒಂದು ಜನಕನೇನೋ ಸರಿ. ಜನಕ ಯಾತಕ್ಕೆ ನನ್ನನ್ನು ಸೃಷ್ಟಿಸಿದೆ? ಯಾಕಾಗಿ ಸೃಷ್ಟಿಸಿದೆ? ಯಾವ ಕಾರಣಕ್ಕಾಗಿ ಸೃಷ್ಟಿಸಿದೆ? ಏನು ಮಹತ್ಕಾರ್ಯ ನನ್ನಿಂದ ಆಗಬೇಕಾಗಿದೆ ಎಂಬುದನ್ನು ಸರಿಯಾಗಿ ಉಸಿರು ಅವರನ್ನು ಈ ಕ್ಷಣ ಮಾತ್ರದಲ್ಲಿ ಸೆಳೆಬಡಿದು ನಿನ್ನ ಪಾದದಡಿಯಲ್ಲಿ ತಂದು ಹಾಕುತ್ತೇನೆ. ಹೌದೇ? ಅಪಮಾನವನ್ನು ತಾಳಲಾರದೆ ಯೋಗಾಗ್ನಿಯಲ್ಲಿ ಬೆಂದು ಭಸ್ಮೀಭೂತರಾಗಿದ್ದಾರೆ. ಆದ್ದರಿಂದ ನಮಗೆ ಅಪಮಾನವಾಯಿತು. ಕಂದ ದಾಕ್ಷಾಯಿಣಿ ಹೋದಾಗ ನಕ್ಕಂತಹ ಮುನಿಗಳ ಹಲ್ಲನ್ನು ಕಳಚು
ಅವರು ಮಾಡುತ್ತಿರುವಂತಹ ಆ ಕೃತ್ರಿಮಗಳನ್ನು ಖಂಡಿಸಿ ದಾಕ್ಷಾಯಿಣಿಯಾದಂತ ನಮ್ಮ ಅಮ್ಮನಿಗೆ ಆದಂತ ಅನ್ಯಾಯವನ್ನು ಹೊರತೋಡಿಸಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಮಗನ ವೀರಭದ್ರ ನೇರವಾಗಿ ಪ್ರಾಚೀನವರಿಗೆ ಹೋಗು, ಆ ದಕ್ಷರ ತಲೆಯನ್ನು ಕಡಿ, ಯಾಗಕ್ಕೆ ಹೋಗಿಸು, ಅಡ್ಡ ಬಂದವರ ತಲೆ ಕಡಿ ಮಗನೇ. ಹೌದೇನೋ? ನಾವು ಮಾಡುವಂತ ಯಾಗವನ್ನು ಸೇರಿ ಯಾಗವನ್ನು ಹಾಳು ಮಾಡ್ತಾ ಇದ್ಯ. ಯಾರು ಹೇಳು. ಯಜ್ಞಾದಿಗಳನ್ನು ಹುಡಿಗೈಯುತ್ತಾ ಬಂದವರನ್ನು ಪುಡಿಗೈಯುತ್ತಾ ಮುಂದೆ ಬರ್ತಾ ಇದೆಯಲ್ಲ
ಯಜ್ಞವನ್ನು ಹಾಳುಗೆಯುವುದೇ ನನ್ನ ಉದ್ದೇಶ. ಯಾಕೆ ಗೊತ್ತಾ? ನನ್ನ ತಾಯಿಯಾದಂತ ದಾಕ್ಷಾಯಿಣಿಯು ಯೋಗಾಗ್ನಿಯಲ್ಲಿ ಬೆಂದು ಹೋದಾಗ ನೀವೆಲ್ಲ ನಕ್ಕಿರಲ್ಲ, ನೀವೆಲ್ಲ ಅಪಹಾಸ್ಯವನ್ನು ಮಾಡಿದಿರಲ್ಲ. ನಿಮ್ಮಿಂದಾದಂತ ಅನ್ಯಾಯವನ್ನು ಹೋಗಲಾಡಿಸಲು ಜನಕನಿಂದ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ. ವಿಕಾರ ಸ್ವರೂಪಿಯಾದಂತ ನಾನು ವೀರಭದ್ರ. ಹೀಗಿರುವಲ್ಲಿ ದೇವೇಂದ್ರ, ಇಷ್ಟರವರೆಗೆ ನೀನು ಅವನ ಜೊತೆಗೆ ಸೇರಿದ್ದು ಸೇರಿ ಮಾಡಿದುದೆಲ್ಲ ತಪ್ಪಾಯಿತು ಎಂದು ನನ್ನ ಕಾಲಿಗರಿಗೆ ಕ್ಷಮೆ ಯಾಚಿಸಿದರೆ ಲೇಸು. ಇಲ್ಲದೆ ಹೋದಲ್ಲಿ ಇದ್ದವರನ್ನೆಲ್ಲ ಗುಡಿಗೆಯುತ್ತಾ ಮುಂದೆ ಬಂದೆ ಅಂತೇಳಿ ಇಂದ್ರನು ಎದುರಿಸಲು ನಿನ್ನಿಂದ ಸಾಧ್ಯವಿಲ್ಲ.
ನೀನು ಬಂದದ್ದು ಲೇಸಾಯಿತು. ನಿನ್ನನ್ನೇ ಅರಸುತ್ತಾ ಬಂದೆ. ಯಾಕೆ ಗೊತ್ತಾ? ನನ್ನ ಜನಕರಾದಂತ ಮಹೇಶ್ವರ ಅವನೇ ನನ್ನ ಸೃಷ್ಟಿಕರ್ತ. ಅವನ ಸೃಷ್ಟಿಯಲ್ಲಿ ಜನಿಸಿದವ ನಾನೇ ವೀರಭದ್ರ. ಹೀಗಿರುವಲ್ಲಿ ವೀರರಿಗೆ ಭದ್ರ. ಹೀಗಿರುವಲ್ಲಿ ನೀನು ಮಾಡಿದ್ದೇನು? ನಿರೀಶ್ವರ ಯಾಗವನ್ನು ಕೈಗೊಂಡೆ. ನಾನೇ ಬಿಡು. ಅಲ್ಲದೆ ನಿನ್ನ ಈ ಪುರವನ್ನು ಪ್ರವೇಶಿಸಿದಂತ ನಿನ್ನ ಸುತೆಯಾದಂತ ದಾಕ್ಷಾಯಿಣಿಯನ್ನು ಯೋಗಾಗ್ನಿಯಲ್ಲಿ ಬೆಂದು ಹೊರನಗೆಯುವಂತೆ ಮಾಡಿದೆ. ಇಷ್ಟೆಲ್ಲ ಪಾಪಕರ್ಮಗಳನ್ನು ಹೊತ್ತು ಯಾಗ ದೀಕ್ಷೆಯನ್ನು ಕೈಗೊಂಡೆಯ. ಎಲ ಮಾಡಿದ್ದು ತಪ್ಪಾಯಿತೆಂದು ಈಶ್ವರನ ಕಾಲಿಗೆರಗಿ ಕ್ಷಮೆಯಾಚಿಸಿದರಲೇತು. ಇಲ್ಲ ಈ ವೀರಭದ್ರನ ವಿಚಾರಿಸುವುದನ್ನು ಯಜ್ಞದ ಪೂರ್ಣಾಹುತಿಯನ್ನು ಮಾಡಿದನು. ಎಚ್ಚರ ಎಚ್ಚರ. ಇನ್ನು ನಿನ್ನಲ್ಲಿ ಹೆಚ್ಚು ಮಾತನಾಡಿ ಅವಕಾಶವಿಲ್ಲ. ಮಾತನಾಡಿ ಪ್ರಯೋಜನವಿಲ್ಲ. ನೀನೋ ನಾನು ಏನಾಗಬೇಕು ಅದನ್ನು ಈ ತೆರಳಿದರು ವರ ಗೈರಾಜ ಬರುವುದಕ್ಕೆ ಎದುರುಗೊಂಡಂತ ದಕ್ಷನನ್ನು ಶಿರಚ್ಛೇದನ ಮಾಡಿದ್ದೇನೆ. ತಂದೆಯ ಮಾತನ್ನು ಈಡೇರಿಸಿದೆ. ತಂದೆಗೆ ಕೊಟ್ಟಂತ ಭಾಷೆಯನ್ನು ಈಡೇರಿಸಿದೆ. ಇನ್ನು ತಡ ಮಾಡುವುದಲ್ಲ. ಕೈಲಾಸವನ್ನು ಸೇರಿ ಆ ನನ್ನ ಜನಕನಲ್ಲಿ ಈ ವಾರ್ತೆಯನ್ನು ಸೂಚಿಸುತ್ತೇನಂತೆ. ತೆರಳುತ್ತೇನೆ ಕೈಲಾಸದೆಡೆಗೆ. ಆದಿದೇವ ಸಕಲಾಗಮ ಪೂಜಾ